ओम ज्ञानतिमिरान्धस्य ज्ञानाञ्जनशलाकया चक्षुरुन्मीलितं येन तस्मै श्रीगुरवे नमः। नमो ओं विष्णुपादाय कृष्णपृष्ठाय भूतले श्रीमते भक्तिवेदान्तस्वामिनिति नामिने नमस्ते सारस्वते देवे गौरवाणी प्रचारिणे निर्विशेषशून्यवादी पाश्चात्यदेशतारिणे जय श्री कृष्ण चैतन्य प्रभु नित्यानंद श्री अद्वैत गदाधर श्रीवासदि गौर भक्तवृंद हरे कृष्णा कृष्ण कृष्ण हरे 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 राम 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 हरे हरे। ಸೊ ಇವತ್ತು ನರಸಿಂಹ ಜಯಂತಿ ನರಸಿಂಹದೇವರ ಲೀಲೆ ಭಾಗವತದಲ್ಲಿ ಯಾವ ಸ್ಕಂದದಲ್ಲಿ ಬರುತ್ತೆ? ಭಾಗವತದಲ್ಲಿ ನರಸಿಂಹದೇವರ ಲೀಲೆ ಏಳನೇ ಸ್ಕಂದದಲ್ಲಿ ಪ್ರಹ್ಲಾದ್ ಮಹಾರಾಜ ನರಸಿಂಹದೇವರ ಚರಿತ್ರೆ ಇದೆ ನಮಗೆ. ಸೊ ಅದರಲ್ಲಿ ನಾನು ಇದು 9ನೇ ಅಧ್ಯಾಯದ ಪ್ರಾರ್ಥನೆಗಳಿದೆ ಪ್ರಹ್ಲಾದ್ ಮಹಾರಾಜರು. ಸೊ ಅದರ ಬಗ್ಗೆ ಸ್ವಲ್ಪ ಓದೋಣ. ಇದು 7ನೇ ಸ್ಕಂದದ 9ನೇ ಅಧ್ಯಾಯ. ಪ್ರಹ್ಲಾದ್ ಮಹಾರಾಜರ ಪ್ರಾರ್ಥನೆಗಳು ಭಗವಾನ್ ನರಸಿಂಹದೇವರಿಗೆ. ಅವರನ್ನು ಸಮಾಧಾನಗೊಳಿಸ್ತಾರೆ. ತುಂಬಾ ಕೋಪದಲ್ಲಿರ್ತಾರೆ. ಈಗ ಅವರನ್ನು ಅವರದ್ದೇ ಪ್ರಾರ್ಥನೆಯಿಂದ ಸಮಾಧಾನ. ಇದರ ಫಸ್ಟ್ ಪ್ರಭುಪಾದ ಚಾಪ್ಟರ್ ಸಮರಿ ಅಧ್ಯಾಯದ ಸಾರ ಕೊಟ್ಟಿದ್ದಾರೆ, ಅದನ್ನು ಓದ್ತೇನೆ. ಈ ಅಧ್ಯಾಯದಲ್ಲಿ ಉಲ್ಲೇಖಿಸದಂತೆ ಹಿರಣ್ಯಕಶಿಪುವನ್ನು ಕೊಂದ ನಂತರ ಭಗವಾನ್ ಬ್ರಹ್ಮನ ಆದೇಶವನ್ನು ಅನುಸರಿಸಿ ಭಗವಾನ್ ನರಸಿಂಹದೇವನ ಕೋಪಗೊಂಡಾಗ ಪ್ರಹ್ಲಾದ್ ಮಹಾರಾಜನು ನರಸಿಂಹದೇವರನ್ನು ಸಮಾಧಾನ ಪಡಿಸಿದರು. ಹಿರಣ್ಯಕಶಿಪುವಿನ ಹತ್ಯೆಯ ನಂತರವೂ ಭಗವಂತನು ತುಂಬಾ ಕೋಪಗೊಂಡಿದ್ದನು ಮತ್ತು ಬ್ರಹ್ಮನ ನೇತೃತ್ವದ ದೇವತೆಗಳು ಅವನನ್ನು ಸಮಾಧಾನ ಪಡಿಸಲು ಸಾಧ್ಯವಾಗಲಿಲ್ಲ. ನಾರಾಯಣನ ನಿರಂತರ ಒಡನಾಡಿ ಅದೃಷ್ಟ ದೇವತೆ ತಾಯಿ ಲಕ್ಷ್ಮೀದೇವಿ ಅವರು ಕೂಡ ಭಗವಾನ್ ನರಸಿಂಹದೇವನ ಬಳಿಗೆ ಹೋಗಲು ಧೈರ್ಯ ಮಾಡಲಿಲ್ಲ. ಸೊ ಧೈರ್ಯ ಮಾಡಲಿಲ್ಲ ಅಂದ್ರೆ ಆಕ್ಚುಲಿ ಹೇಳ್ತಾರೆ, ಅವರು ಈ ವ್ಯಕ್ತಿ ಯಾರೋ ಬೇರೆ ಯಾರೋ ವ್ಯಕ್ತಿ ಇರಬೇಕು, ನನ್ನ ಗಂಡನಲ್ವೇನೋ ಅವರು ಆ ತರ ಭಾವನೆಯಿಂದ ಅವರು ಹತ್ರ ಹೋಗ್ಲಿಲ್ಲ ಅಂತ ಹೇಳಿ. ಆಗ ಬ್ರಹ್ಮನು ಪ್ರಹ್ಲಾದ ಮಹಾರಾಜನನ್ನು ಮುಂದೆ ಹೋಗಿ ಭಗವಂತನ ಕೋಪವನ್ನು ಶಮನಗೊಳಿಸಲು ಕೇಳಿದ. ತನ್ನ ಯಜಮಾನನಾದ ಭಗವಾನ್ ನರಸಿಂಹದೇವನ ವಾತ್ಸಲ್ಯದ ಬಗ್ಗೆ ವಿಶ್ವಾಸ ಹೊಂದಿದ್ದ ಪ್ರಹ್ಲಾದ ಮಹಾರಾಜನು ಸ್ವಲ್ಪವೂ ಹೆದರಲಿಲ್ಲ. ಅವನು ಭಗವಂತನ ಪಾದಕಮಲಗಳ ಮುಂದೆ ಬಹಳ ಗಂಭೀರವಾಗಿ ಕಾಣಿಸಿಕೊಂಡು ಅವನಿಗೆ ಗೌರವಯುತ ನಮನಗಳನ್ನು ಸಲ್ಲಿಸಿದನು. ಪ್ರಹ್ಲಾದ ಮಹಾರಾಜನ ಮೇಲೆ ಅಪಾರ ಪ್ರೀತಿ ಹೊಂದಿದ್ದ ಭಗವಾನ್ ನರಸಿಂಹದೇವರು ಪ್ರಹ್ಲಾದನ ತಲೆಯ ಮೇಲೆ ತಮ್ಮ ಕೈ ಇಟ್ಟರು ಮತ್ತು ಭಗವಂತನಿಂದ ವೈಯಕ್ತಿಕವಾಗಿ ಸ್ಪರ್ಶಿಸಲ್ಪಟ್ಟ ಕಾರಣ ಪ್ರಹ್ಲಾದ ಮಹಾರಾಜರು ತಕ್ಷಣವೇ ಬ್ರಹ್ಮಜ್ಞಾನವನ್ನು, ಆಧ್ಯಾತ್ಮಿಕ ಜ್ಞಾನವನ್ನು ಪಡೆದರು. ಹೀಗೆ ಅವರು ಪೂರ್ಣ ಆಧ್ಯಾತ್ಮಿಕ ಜ್ಞಾನ ಮತ್ತು ಪೂರ್ಣ ಭಕ್ತಿ ಪರವಶತೆಯಿಂದ ಭಗವಂತನಿಗೆ ತಮ್ಮ ಪ್ರಾರ್ಥನೆಗಳನ್ನು ಸಲ್ಲಿಸಿದರು. ಪ್ರಹ್ಲಾದ ಮಹಾರಾಜರು ತಮ್ಮ ಪ್ರಾರ್ಥನೆಗಳ ರೂಪದಲ್ಲಿ ನೀಡಿದ ಸೂಚನೆಗಳು ಈ ಕೆಳಗಿನಂತಿವೆ. ಪ್ರಹ್ಲಾದ ಮಹಾರಾಜರು ಹೇಳಿದರು, ದೇವೋತ್ತಮ ಪರಮಪುರುಷನಿಗೆ ಪ್ರಾರ್ಥನೆ ಸಲ್ಲಿಸಲು ಸಾಧ್ಯವಾಗಿದ್ದಕ್ಕೆ ನನಗೆ ಹೆಮ್ಮೆ ಇಲ್ಲ. ನಾನು ಭಗವಂತನ ಕರುಣೆಯನ್ನು ಆಶ್ರಯಿಸುತ್ತೇನೆ, ಏಕೆಂದರೆ ಭಕ್ತಿ ಇಲ್ಲದೆ ಅವನನ್ನು ಸಮಾಧಾನ ಪಡಿಸಲು ಸಾಧ್ಯವಿಲ್ಲ. ಉನ್ನತ ಪಿತೃತ್ವ, ಒಂದು ಒಳ್ಳೆ ಕುಟುಂಬದಲ್ಲಿ ಹುಟ್ಟೋದು, ಜನ್ಮ ಅಥವಾ ಮಹಾನ್ ಐಶ್ವರ್ಯ, ಕಲಿಕೆ, ಶ್ರುತ, ವಿದ್ಯಾಭ್ಯಾಸ, ತಪಸ್ಸು ಅಥವಾ ಅತೀಂದ್ರಿಯ ಶಕ್ತಿಯ ಮೂಲಕ ಮಾತ್ರ ಪರಮಾತ್ಮನ ಭಗವಂತನನ್ನು ಮೆಚ್ಚಿಸಲು ಸಾಧ್ಯವಿಲ್ಲ. ಸೊ ಇದೆಲ್ಲ ಒಳ್ಳೆ ಅರ್ಹತೆಗಳು, ಆದರೆ ಇದರಿಂದ ನಾವು ಕೃಷ್ಣನನ್ನು ತೃಪ್ತಿಗೊಳಿಸಕ್ಕಾಗೋದಿಲ್ಲ. ವಾಸ್ತವವಾಗಿ ಇವು ಯಾವುದೂ ಭಗವಂತನಿಗೆ ಇಷ್ಟವಾಗುವುದಿಲ್ಲ, ಏಕೆಂದರೆ ಶುದ್ಧ ಭಕ್ತಿ ಸೇವೆಯನ್ನು ಹೊರತುಪಡಿಸಿ ಬೇರೇನೂ ಅವನನ್ನು ಮೆಚ್ಚಿಸಲು ಸಾಧ್ಯವಿಲ್ಲ. ಜನ್ಮ, ಐಶ್ವರ್ಯ, ಶ್ರುತ, ಶ್ರೀ, ತಪಸ್ಸೆ ಯಾವುದು ಕೂಡ ಆಗೋದಿಲ್ಲ. ಭಕ್ತನಲ್ಲದವನು 12 ಬ್ರಾಹ್ಮಣ ಲಕ್ಷಣಗಳೊಂದಿಗೆ ಅರ್ಹತೆ ಪಡೆದ ಬ್ರಾಹ್ಮಣನಾಗಿದ್ದರೂ ಸಹ ಅವನು ಭಗವಂತನಿಗೆ ತುಂಬಾ ಪ್ರಿಯನಾಗಿರಲು ಸಾಧ್ಯವಿಲ್ಲ. ಸೊ ಭಕ್ತನಲ್ಲದವನು, ಒಬ್ಬ ವ್ಯಕ್ತಿ ಒಂದು ಕಡೆ ಭಕ್ತನು, ಇನ್ನೊಂದು ಕಡೆ ಒಬ್ಬ ಬ್ರಾಹ್ಮಣನು, 12 ಬ್ರಾಹ್ಮಣ ಲಕ್ಷಣಗಳು. ಸೊ ಅದು ಪಡೆದರೂ ಕೂಡ ಅವರು ತೃಪ್ತಿಪಡಿಸಕ್ಕಾಗೋದಿಲ್ಲ. ಆದರೆ ನಾಯಿ ತಿನ್ನುವನ ಕುಟುಂಬದಲ್ಲಿ ಜನಿಸಿದ ವ್ಯಕ್ತಿಯು ಭಕ್ತನಾಗಿದ್ದರೆ
ಭಗವಂತನು ಅವನ ಪ್ರಾರ್ಥನೆಗಳನ್ನು ಸ್ವೀಕರಿಸಬಹುದು. ಆ ಹಿನ್ನೆಲೆ ಏನಾದ್ರೂ ಇರ್ಬೋದು, ಭಕ್ತನದು ಹಿನ್ನೆಲೆ, ಭಕ್ತಿಯ ಬರೋ ಮುಂಚೆನೋ ಹುಟ್ಟಿದ ಕುಟುಂಬ ಇದಿರುವ ಅದರಲ್ಲಿ, ಸೊ ಈ ರೀತಿ ಇರ್ಬೋದು. ಆದ್ರೆ ಹೇಳ್ತಾ ಇದಾರೆ, ಅವ್ ಶುದ್ಧ ಭಕ್ತನಾಗ್ಬಿಟ್ರೆ ಅದು ಭಗವಂತನಿಗೆ, ಅವನ ಪ್ರಾರ್ಥನೆ ಭಗವಂತನಿಗೆ ತೃಪ್ತಿ ಆಗುತ್ತೆ. ಭಗವಂತನಿಗೆ ಯಾರ ಪ್ರಾರ್ಥನೆಯೂ ಅಗತ್ಯವಿಲ್ಲ. ಆದರೆ ಭಕ್ತನು ಭಗವಂತನಿಗೆ ತನ್ನ ಪ್ರಾರ್ಥನೆಗಳನ್ನು ಸಲ್ಲಿಸಿದರೆ ಭಕ್ತನಿಗೆ ಹೆಚ್ಚಿನ ಪ್ರಯೋಜನವಾಗುತ್ತದೆ. ಆದ್ದರಿಂದ ಕೆಳ ಕುಟುಂಬಗಳಲ್ಲಿ ಜನಿಸಿದ ಅಜ್ಞಾನಿಗಳು ಭಗವಂತನಿಗೆ ಪ್ರಾಮಾಣಿಕವಾಗಿ ಹೃತ್ಪೂರ್ವಕ ಪ್ರಾರ್ಥನೆಗಳನ್ನು ಸಲ್ಲಿಸಬಹುದು ಮತ್ತು ಭಗವಂತನು ಅವುಗಳನ್ನು ಸ್ವೀಕರಿಸುತ್ತಾನೆ. ಭಗವಂತನಿಗೆ ತನ್ನ ಪ್ರಾರ್ಥನೆಗಳನ್ನು ಸಲ್ಲಿಸಿದ ತಕ್ಷಣ ಅವನು ತಕ್ಷಣವೇ ಬ್ರಹ್ಮ ವೇದಿಕೆಯಲ್ಲಿ ನೆಲೆಸುತ್ತಾನೆ. ಭಗವಾನ್ ನರಸಿಂಹದೇವರು ಪ್ರಹ್ಲಾದನ ವೈಯಕ್ತಿಕ ಲಾಭಕ್ಕಾಗಿ ಮಾತ್ರವಲ್ಲದೆ ಇಡೀ ಮಾನವ ಸಮಾಜದ ಪ್ರಯೋಜನಕ್ಕಾಗಿ ಕಾಣಿಸಿಕೊಂಡರು. ಭಗವಾನ್ ನರಸಿಂಹದೇವರ ಉಗ್ರ ರೂಪವು ಭಕ್ತೇತರರಿಗೆ ಅತ್ಯಂತ ಭೀಕರವಾಗಿ ಕಾಣಿಸಬಹುದು. ಆದರೆ ಭಕ್ತನಿಗೆ ಭಗವಂತನು ಯಾವಾಗಲೂ ಇತರ ರೂಪಗಳಲ್ಲಿರುವಂತೆ ಪ್ರೀತಿಯಿಂದ ಇರುತ್ತಾರೆ. ಸೊ ಕೃಷ್ಣ ರೂಪ ತುಂಬಾ ಭಗವಂತನ ಪ್ರೀತಿ ಇರೋ ರೂಪ ಕೃಷ್ಣ, ರಾಮ. ಸೊ ಅದೇ ರೀತಿ ನರಸಿಂಹದೇವರ ರೂಪ ಕೂಡ. ಭೌತಿಕ ಜಗತ್ತಿನಲ್ಲಿ ನಿಯಮಾಧೀನ ಜೀವನವು ಓಕೆ, ಇದು ಉಗ್ರ ರೂಪ ಕಾಣಿಸುತ್ತೆ, ಅದು ಭಕ್ತೇತರರಿಗೆ, ಅದ್ರ ಭಕ್ತರಿಗಲ್ಲ ಅಂತ ಹೇಳ್ತಾರೆ. ಭೌತಿಕ ಜಗತ್ತಿನಲ್ಲಿ ನಿಯಮಾಧೀನ ಜೀವನವು ವಾಸ್ತವವಾಗಿ ಅತ್ಯಂತ ಭಯಾನಕವಾಗಿರುತ್ತದೆ. ವಾಸ್ತವವಾಗಿ ಭಕ್ತನು ಬೇರೆ ಯಾವುದಕ್ಕೂ ಹೆದರುವುದಿಲ್ಲ. ಭೌತಿಕ ಅಸ್ತಿತ್ವದ ಭಯವು ಸುಳ್ಳು ಅಹಂಕಾರದಿಂದಾಗಿ. ಆದ್ದರಿಂದ ಪ್ರತಿಯೊಂದು ಜೀವಿಗೂ ಜೀವನದ ಅಂತಿಮ ಗುರಿ ಭಗವಂತನ ಸೇವಕನ ಸ್ಥಾನವನ್ನು ಪಡೆಯಬಹುದು. ಮುಂದೆ ಓದೋಣ. ಭೌತಿಕ ಜಗತ್ತಿನಲ್ಲಿ ಜೀವಿಗಳ ದುಃಖಕರ ಸ್ಥಿತಿಯನ್ನು ಭಗವಂತನ ಕರುಣೆಯಿಂದ ಮಾತ್ರ ಸರಿಪಡಿಸಬಹುದು. ಭಗವಾನ್ ಬ್ರಹ್ಮ ಮತ್ತು ಇತರ ದೇವತೆಗಳು ಅಥವಾ ಒಬ್ಬರ ಸ್ವಂತ ತಂದೆಯಂತಹ ಭೌತಿಕ ರಕ್ಷಕರು ಇದ್ದರೂ ಭಗವಂತನಿಂದ ನಿರ್ಲಕ್ಷಿಸಲ್ಪಟ್ಟರೆ ಅವರು ಏನನ್ನೂ ಮಾಡಲು ಸಾಧ್ಯವಾಗುವುದಿಲ್ಲ. ಯಾವುದು ಕೂಡ ರಕ್ಷಣೆ ಇಲ್ಲ. ಒಂದೇ ರಕ್ಷಣೆ ನಮಗೆ ಭಗವಂತನ ರಕ್ಷಣೆ. ಭೌತಿಕವಾಗಿ ಎಷ್ಟು ದೊಡ್ಡ ವ್ಯಕ್ತಿ, ಎಷ್ಟು ದೊಡ್ಡ ಅರ್ಹತೆಗಳಿದ್ರು ಕೂಡ ಅದು ರಕ್ಷಣೆ ಅಲ್ಲ ನಮಗೆ. ಆದಾಗ್ಯೂ ಭಗವಂತನ ಕಮಲದ ಪಾದಗಳನ್ನು ಸಂಪೂರ್ಣವಾಗಿ ಆಶ್ರಯಿಸಿದವನನ್ನು ಭೌತಿಕ ಪ್ರಕೃತಿ ದಾಳಿಯಿಂದ ರಕ್ಷಿಸಬಹುದು. ಭಗವಂತನ ಪಾದಕಮಲಗಳೊಂದೇ ನಮಗೆ ನಿಜವಾದ ರಕ್ಷಣೆ. ಆದ್ದರಿಂದ ಪ್ರತಿಯೊಂದು ಜೀವಿಯು ಭೌತಿಕ ಸುಖದಿಂದ ಆಕರ್ಷಿತವಾಗದೆ ಎಲ್ಲ ರೀತಿಯಿಂದಲೂ ಭಗವಂತನ ಆಶ್ರಯ ಪಡೆಯಬೇಕು. ಅದು ಮಾನವ ಜೀವನದ ಧ್ಯೇಯ. ಇಂದ್ರಿಯ ತೃಪ್ತಿಯಿಂದ ಆಕರ್ಷಿತರಾಗುವುದು ಕೇವಲ ಮೂರ್ಖತನ. ಒಬ್ಬನು ಭಗವಂತನ ಭಕ್ತನಾಗಿರಲಿ ಅಥವಾ ಭಕ್ತನಲ್ಲದವರಾಗಿರಲಿ, ಅದು ಒಬ್ಬನ ಉನ್ನತ ಅಥವಾ ಕೆಳಮಟ್ಟದಲ್ಲಿ ಹುಟ್ಟಿರುವುದನ್ನು ಅವಲಂಬಿಸಿಲ್ಲ. ಸೊ ಜನ್ಮದ ಮೇಲೆ ಇಲ್ಲ ಭಗವಂತನ ಭಕ್ತನಾಗೋದು. ಭಗವಾನ್ ಬ್ರಹ್ಮ ಮತ್ತು ಅಶೃಷ್ಟ ದೇವತೆ ಲಕ್ಷ್ಮಿಯೂ ಸಹ ಭಗವಂತನ ಸಂಪೂರ್ಣ ಅನುಗ್ರಹವನ್ನು ಸಾಧಿಸಲು ಸಾಧ್ಯವಿಲ್ಲ. ಆದರೆ ಭಕ್ತನು ಅಂತಹ ಭಕ್ತಿ ಸೇವೆಯನ್ನು ಬಹಳ ಸುಲಭವಾಗಿ ಪಡೆಯಬಹುದು. ಒಬ್ಬನು ಉನ್ನತ ಅಥವಾ ಕೆಳವರ್ಗದವನಾಗಿರಲಿ, ಭಗವಂತನ ಕರುಣೆಯನ್ನು ಎಲ್ಲರಿಗೂ ಸಮಾನವಾಗಿ ದಯಪಾಲಿಸಲಾಗುತ್ತದೆ. ಪ್ರಹ್ಲಾದ ಮಹಾರಾಜನು ನಾರದ ಮುನಿಯಿಂದ ಆಶೀರ್ವದಿಸಲ್ಪಟ್ಟ ಕಾರಣ ಪ್ರಹ್ಲಾದನು ಮಹಾನ್ ಭಕ್ತನಾದನು. ಭಗವಂತ ಯಾವಾಗಲೂ ಭಕ್ತನನ್ನು ನಿರಾಕಾರವಾದಿಗಳು ಮತ್ತು ಶೂನ್ಯವಾದಿಗಳಂತೆ ರಕ್ಷಿಸುತ್ತಾನೆ. ಇಲ್ಲ ಮತ್ತೆ ನೋಡೋಣ. ಜೀವಿಗಳಿಗೆ ಟ್ರಾನ್ಸ್ಲೇಷನ್ ನೋಡೋಣ. ಜೀವಿಗಳಿಗೆ ರಕ್ಷಣೆ ಮತ್ತು ಎಲ್ಲಾ ಪ್ರಯೋಜನಗಳನ್ನು ನೀಡಲು ಭಗವಂತನಾಗಿ ಪ್ರತಿಯೊಬ್ಬರ ಹೃದಯಗಳಲ್ಲಿಯೂ ಭಗವಂತನ ಪರಮಾತ್ಮನಾಗಿ ಪ್ರತಿಯೊಬ್ಬರ ಹೃದಯಗಳಲ್ಲಿಯೂ ಇರುತ್ತಾನೆ. ಹೀಗಾಗಿ ಭಗವಂತನು ಕೆಲವೊಮ್ಮೆ ಕೊಲೆಗಾರನಾಗಿ ಮತ್ತು ಕೆಲವೊಮ್ಮೆ ರಕ್ಷಕನಾಗಿ ವರ್ತಿಸುತ್ತಾನೆ. ಯಾವುದೇ ವ್ಯತ್ಯಾಸಗಳಿಗೆ ಭಗವಂತನನ್ನು ದೂಷಿಸಬಾರದು. ಈ ಭೌತಿಕ ಪ್ರಪಂಚದೊಳಗೆ ನಾವು ವಿವಿಧ ರೀತಿಯ ಜೀವನಗಳನ್ನು ನೋಡುವುದು ಅವನ ಯೋಜನೆಯಾಗಿದೆ. ಅವೆಲ್ಲವೂ ಅಂತಿಮವಾಗಿ ಅವನ ಕರುಣೆಯಾಗಿದೆ. ಓಕೆ, ಸೊ ನಾನು ಶ್ಲೋಕ ಸ್ಟಾರ್ಟ್ ಮಾಡ್ತೀನಿ. ಇನ್ನ ಕೆಲವಿದೆ, ಯಾಕಂದ್ರೆ ಮೋಸ್ಟ್ಲಿ ಕವರ್ ಮಾಡಕ್ ಆಗೋದಿಲ್ಲ, ಅದಕ್ಕೆ ನಾನು ಎಷ್ಟಾಗುತ್ತೆ ಅಷ್ಟು ಮಾತ್ರ. ಸೊ ಅವರ ಮೊದಲ ಪ್ರಾರ್ಥನೆ ರಿಪೀಟ್ ಮಾಡಿ ನನ್ನ ಹಿಂದೆ. ಕನ್ನಡದಲ್ಲಿ ಅಷ್ಟು ಸರಿ ಇಲ್ಲ, ಇದು ಇಂಗ್ಲಿಷ್ ತಗೊಳ್ಬೇಕು. ಅದೇ ಇಂಗ್ಲಿಷ್ ಅಂದ್ರೆ ತಗೊಳ್ಬೋದು. 791.
ಫಸ್ಟ್ ಮೋಸ್ಟ್ಲಿ ಶ್ಲೋಕಗಳು ಬೇಡ, ಮತ್ತೆ ನೋಡೋಣ. ಮಹಾಸಂತ ನಾರದ ಮುನಿಗಳು ಮುಂದುವರಿಸಿದರು. ಸೊ ಈ ಅಧ್ಯಾಯ ಪ್ರಾರಂಭ ಆಗೋದು ಇದು ನಾರದ ಮುನಿಗಳು ಇವರು ಯುಧಿಷ್ಠಿರ ಮಹಾರಾಜ್ ಹೇಳ್ತಾ ಇರೋದು. ಭಗವಾನ್ ಬ್ರಹ್ಮ, ಭಗವಾನ್ ಶಿವ ಮತ್ತು ಇತರ ಮಹಾನ್ ದೇವತೆಗಳ ನೇತೃತ್ವದ ದೇವತೆಗಳು ಆ ಸಮಯದಲ್ಲಿ ತೀವ್ರ ಕೋಪಗೊಂಡಿದ್ದ ಭಗವಂತನ ಮುಂದೆ ಬರಲು ಧೈರ್ಯ ಮಾಡಲಿಲ್ಲ. ಅದೃಷ್ಟ ದೇವತೆಯಾದ ಲಕ್ಷ್ಮೀಜಿಯನ್ನು ಅಲ್ಲಿದ್ದ ಎಲ್ಲ ದೇವತೆಗಳು ಭಗವಂತನ ಮುಂದೆ ಹೋಗಲು ಕೇಳಿಕೊಂಡರು. ಆದರೆ ಭಯದಿಂದಾಗಿ ಅವರು ಹಾಗೆ ಮಾಡಲು ಸಾಧ್ಯವಾಗಲಿಲ್ಲ. ಆದರೆ ಅವಳು ಸಹ ಭಗವಂತನ ಅಂತಹ ಅದ್ಭುತ ಮತ್ತು ಅಸಾಧಾರಣ ರೂಪವನ್ನು ಎಂದಿಗೂ ನೋಡಿರಲಿಲ್ಲ. ಆದ್ದರಿಂದ ಅವಳು ಅವನನ್ನು ಸಮೀಪಿಸಲು ಸಾಧ್ಯವಾಗಿರಲಿಲ್ಲ. ನಂತರ ಭಗವಾನ್ ಬ್ರಹ್ಮನು ತನ್ನ ಹತ್ತಿರ ನಿಂತಿದ್ದ ಪ್ರಹ್ಲಾದ ಮಹಾರಾಜನನ್ನು ಹೀಗೆ ಕೇಳಿದನು. ನನ್ನ ಪ್ರೀತಿಯ ಮಗನೇ, ಭಗವಾನ್ ನರಸಿಂಹದೇವನು ನಿನ್ನ ರಾಕ್ಷಸ ತಂದೆಯ ಮೇಲೆ ತುಂಬಾ ಕೋಪಗೊಂಡಿದ್ದಾನೆ. ದಯವಿಟ್ಟು ಮುಂದೆ ಹೋಗಿ ಭಗವಂತನನ್ನು ಸಮಾಧಾನ ಪಡಿಸು. ನಾರದ ಮುನಿಗಳು ಮುಂದುವರಿಸಿದರು. ಓ ರಾಜ, ಭಕ್ತ ಪ್ರಹ್ಲಾದ ಮಹಾರಾಜನು ಚಿಕ್ಕ ಬಾಲಕನಾಗಿದ್ದರೂ ಅವರು ಬ್ರಹ್ಮನ ಮಾತುಗಳನ್ನು ಸ್ವೀಕರಿಸಿದನು. ಅವರು ಕ್ರಮೇಣ ಭಗವಾನ್ ನರಸಿಂಹದೇವರ ಕಡೆಗೆ ಸಾಗಿ ಕೈಗಳನ್ನು ಜೋಡಿಸಿ ಗೌರವಯುತವಾಗಿ ನಮಸ್ಕರಿಸಿದರು. ಪ್ರಹ್ಲಾದ ಮಹಾರಾಜನು ತನ್ನ ಪಾದಕಮಲಗಳಲ್ಲಿ ನಮಸ್ಕರಿಸುವುದನ್ನು ನೋಡಿ ಭಗವಾನ್ ನರಸಿಂಹದೇವರು ಅವರು ತಮ್ಮ ಭಕ್ತನ ಮೇಲಿನ ವಾತ್ಸಲ್ಯದಿಂದ ಪರಮಾನಂದಗೊಂಡರು. ಪ್ರಹ್ಲಾದನನ್ನು ಎತ್ತಿ ಭಗವಂತನು ತನ್ನ ಕಮಲದ ಕೈಯನ್ನು ಬಾಲಕನ ತಲೆಯ ಮೇಲೆ ಇಟ್ಟರು. ಏಕೆಂದರೆ ಅವರ ಕೈ ಯಾವಾಗಲೂ ತನ್ನ ಎಲ್ಲ ಭಕ್ತರಲ್ಲಿ ನಿರ್ಭಯತೆಯನ್ನು ಉಂಟು ಮಾಡಲು ಸಿದ್ಧವಾಗಿರುತ್ತದೆ. ಸೊ ಇಲ್ಲಿ ನೋಡ್ತಾ ಇರೋದು ಭಗವಾನ್ ನರಸಿಂಹದೇವರು ಹಿರಣ್ಯಕೃಷ್ಣ ಕೊಂದರೂ ಕೂಡ ಅಷ್ಟು ಕೋಪದಲ್ಲಿದ್ದಾರೆ. ಎಲ್ಲ ದೇವತೆಗಳ ಪ್ರಾರ್ಥನೆ ಆದರೂ ಕೂಡ ಅವರ ಕೋಪ ಕಡಿಮೆ ಆಗ್ತಾ ಇಲ್ಲ. ಯಾಕಂದ್ರೆ ಈ ಸನ್ನಿವೇಶದಲ್ಲಿ ವಿಶೇಷವಾಗಿ ಭಗವಂತನು ಅವತರಿಸಿದ್ದು ಪ್ರಹ್ಲಾದ ಮಹಾರಾಜರನ್ನು ರಕ್ಷಿಸಲಿಕ್ಕೆ. ಸೊ ಹಾಗಾಗಿ ದೇವತೆಗಳ ಪ್ರಾರ್ಥನೆ ಇದೆ. ಆದರೆ ಹೆಚ್ಚಾಗಿ ದೇವತೆಗಳ ಪ್ರಾರ್ಥನೆ ನಾವು ನೋಡೋದು ಗಂಧರ್ವರು, ಇಂದ್ರ, ಇವರೆಲ್ಲರೂ ಕೂಡ ಈಗ ಒಂದು ರೀತಿ ಭೌತಿಕವಾಗಿ ಅವರು ತುಂಬಾ ಕ್ಲೇಶದಲ್ಲಿದ್ದರು. ನರಸಿಂಹದೇವರು ಅವರ ಅಧಿಕಾರವನ್ನು ಕಿತ್ಕೊಂಡ್ಬಿಟ್ಟಿದ್ರು, ಅವರ ಶಕ್ತಿಯನ್ನು ಕಿತ್ಕೊಂಡ್ಬಿಟ್ಟಿದ್ರು. ಸೊ ಹೀಗೆ ಅವರು ಹಾಗೆ ಭೌತಿಕವಾಗಿ ಒಂದರ ನರಸಿಂಹದೇವರೇ ನಮಗೆ ನೀವು ಇದೆಲ್ಲ ನಿವಾರಣೆ ಮಾಡಿದ್ರಿ, ಧನ್ಯವಾದಗಳು ಅಂತ ಹೇಳ್ತಾರೆ. ಸೊ ಹೇಳ್ತಾರೆ ಈ ರೀತಿಯ ಪ್ರಾರ್ಥನೆ ಭಗವಂತನಿಗೆ ತೃಪ್ತಿಪಡಿಸೋದಿಲ್ಲ. ಸೊ ಈಗ ನಾವು ಪ್ರಹ್ಲಾದ ಮಹಾರಾಜ್ ಅವರದು ಶುದ್ಧ ಭಕ್ತಿ ಪ್ರಾರ್ಥನೆ ಕೇಳೋದು. ಯಾವ ಒಂದು ಕಾರಣವಿಲ್ಲದೆ ಭಕ್ತಿ, ನಿಜವಾದ ಭಕ್ತಿ ಅಂದ್ರೆ ಹಾಯತುಕಿ ಅಪ್ರತಿಹತ. ಸೊ ನಾವು ಭಗವಂತನ ನಿತ್ಯ ಸೇವಕರು. ಸೊ ನಾವು ಭಗವಂತನ ನಿತ್ಯ ಸೇವೆ ಮಾಡಬೇಕು. ನಾವು ಯಾವ ಒಂದು ಉದ್ದೇಶವಿಲ್ಲದೆ ಮಾಡಬೇಕು, ಯಾವ ಒಂದು ಫಲ ಆಕಾಂಕ್ಷೆ ಇಲ್ಲದೆ ಮಾಡಬೇಕು ನಾವು. ಸೊ ಹೀಗೆ ಈ ಪ್ರಾರ್ಥನೆಗಳು ಹೆಚ್ಚಾಗಿ ಬೇರೆ ಇವರದು ಒಂದು ಧನ್ಯವಾದಗಳು ಹಾಗೆ ಅವರು ಸಲ್ಲಿಸುತ್ತಾ ಭಗವಂತನ ದಿವ್ಯ ಗುಣಗಳನ್ನು ಹೇಳೋದು ಇಲ್ಲ, ಭಗವಂತನ ದಿವ್ಯ ಸ್ಥಾನದ ಬಗ್ಗೆ ಇರ್ಲಿಲ್ಲ. ಅದರಿಂದ ಅವ್ರು ತೃಪ್ತಿ ಆಗ್ಲಿಲ್ಲ ಭಗವಂತ. ಸೊ ನಂತರ ಪ್ರಹ್ಲಾದ ಮಹಾರಾಜರು ಹೇಳೋದಿದೆ, ಭಗವಂತನಿಗೆ ತೃಪ್ತಿಪಡಿಸೋಗೆ ಪ್ರಾರ್ಥನೆ ಮಾಡೋ ಅಗತ್ಯ ಇಲ್ಲ, ಅದು ನಮಗೂ ನಾವು ಒಳ್ಳೇದಕ್ಕೋಸ್ಕರ ನಾವು ಪ್ರಾರ್ಥನೆ ಮಾಡಬೇಕು ಅಂತ ಅದಕ್ಕೂ ಕೂಡ ಒಂದು ಒಳ್ಳೆ ಉದಾಹರಣೆ ಕೊಡ್ತಾರೆ. ಈಗ ನರಸಿಂಹದೇವರ ಕೋಪ ತಕ್ಷಣ ಇದಾಯ್ತು. ಅಷ್ಟೇ ಅಲ್ಲದೆ ಭಗವಂತನ ಕಣ್ಣುಗಳಿಂದ ಕೂಡ ಒಂದು ದಿವ್ಯ ಹನಿಗಳು, ಇದು ಕಣ್ಣೀರಿದು ಭಗವಂತನದು ಬಂತು. ಪ್ರಹ್ಲಾದ ಮಹಾರಾಜರು ತನ್ನ ಮನಸ್ಸು ಮತ್ತು ದೃಷ್ಟಿಯನ್ನು ಸಂಪೂರ್ಣ ಗಮನದಿಂದ ಭಗವಾನ್ ನರಸಿಂಹದೇವರ ಮೇಲೆ ಕೇಂದ್ರೀಕರಿಸಿದರು. ಸ್ಥಿರ ಮನಸ್ಸಿನಿಂದ ಅವರು ಪ್ರೀತಿಯಿಂದ ಮತ್ತು ತತ್ತರಿಸುವ ಧ್ವನಿಯಲ್ಲಿ ಪ್ರಾರ್ಥನೆಗಳನ್ನು ಸಲ್ಲಿಸಲು ಪ್ರಾರಂಭಿಸಿದರು. ಈಗ ಪ್ರಹ್ಲಾದ ಮಹಾರಾಜರ ಪ್ರಾರ್ಥನೆ, 8ನೇ ಪ್ರಾರ್ಥನೆ. ಕನ್ನಡದಲ್ಲಿ ಅದು ಸರಿಯಾಗಿ ಇದಾಗ್ತಾ ಇಲ್ಲ, ಅದಕ್ಕೆ ನಾನು ಮೋಸ್ಟ್ಲಿ ಇಂಗ್ಲಿಷ್ದೇ ಹಾಕ್ತೇನೆ ಅದು ಶ್ಲೋಕ. ಇಲ್ಲಾಂದ್ರೆ ಈ ಸಂಸ್ಕೃತದ ಓದ್ತೀರಾ ಅಂದ್ರೆ ದೇವನಾಗಿರ್ಲಿಕ್ಕೆ ಅದರಿಂದ ಓದ್ಬಹುದು. ಶ್ರೀ ಪ್ರಹ್ಲಾದ ಉವಾಚ ಬ್ರಹ್ಮಾದಯ ಸುರಗಣ ಮುನಯೋತ ಸಿದ್ಧಾಃ ತತ್ವೈಕತಾನಗತಯೋ ವಚಸಾಂ ಪ್ರವಾಹೈ ನಾರಾದಿತುಂ ಪುರುಗುಣೈರಧುನಾಪಿ ಪಿಪ್ರುಃ ಕಿಂ ತೋಷ್ಟುಂ ಅರ್ಹತಿ ಸಮೇ ಹರಿರ್ ಉಗ್ರಜಾತೆ. ಸೊ ಅವ್ರು ಹೇಳ್ತಾ ಇರೋದು, ಅಸುರರ ಕುಟುಂಬದಲ್ಲಿ ಜನಿಸಿದ ನಾನು ದೇವೋತ್ತಮ ಪರಮ ಪುರುಷನನ್ನು ತೃಪ್ತಿಪಡಿಸಲು
ಸೂಕ್ತವಾದ ಪ್ರಾರ್ಥನೆಗಳನ್ನು ಸಲ್ಲಿಸಲು ಹೇಗೆ ಸಾಧ್ಯ? ಇಲ್ಲಿಯವರೆಗೆ ಭಗವಾನ್ ಬ್ರಹ್ಮನ ನೇತೃತ್ವದ ಎಲ್ಲಾ ದೇವತೆಗಳು ಮತ್ತು ಎಲ್ಲಾ ಸಂತರು ಭಗವಂತನನ್ನು ಅತ್ಯುತ್ತಮ ಪದಗಳ ಪ್ರವಾಹದಿಂದ ತೃಪ್ತಿಪಡಿಸಲು ಸಾಧ್ಯವಾಗಲಿಲ್ಲ. ಆದರೂ ಅಂತಹ ವ್ಯಕ್ತಿಗಳು ಬಹಳ ಅರ್ಹರು. ಒಳ್ಳೆಯತನದ, ಅವರು ಸತ್ವಗುಣದಲ್ಲಿದ್ದಾರೆ, ಅವರು ಗುಡ್ನೆಸ್, ಮೋಡ್ ಆಫ್ ಗುಡ್ನೆಸ್. ಹಾಗಾದರೆ ನನ್ನ ಬಗ್ಗೆ ನಾನು ಹೇಳಬೇಕು ಏನು? ಅಹಂ ಉಗ್ರ ಜಾತೆ, ನಾನು ಹುಟ್ಟಿದ್ದು ಅಸುರ ವಂಶದಲ್ಲಿ. ಅಸುರ ವಂಶದಲ್ಲಿ ಅಂದ್ರೆ ಹಿರಣ್ಯಕಶಿಪು ಅವರ ವಂಶ. ಸೊ ಅಲ್ಲೆಲ್ಲ ರಜೋಗುಣ. ಆದರೆ ಇವರೆಲ್ಲ ಇಲ್ಲಿರೋರು ದೇವತೆಗಳು. ಇಲ್ಲಿ ಎಲ್ಲರೂ ಕೂಡ ಒಳ್ಳೆ ಕುಟುಂಬದಲ್ಲಿ ದೇವತಾ ವಂಶದಲ್ಲಿ ಹುಟ್ಟಿದವರು ಇವರು, ದೇವತೆಗಳು ಇವರು. ಸೊ ದೇವತೆಗಳಂದ್ರೆ ಸತ್ವಗುಣದಲ್ಲಿರೋರು. ಸೊ ಸತ್ವಗುಣದಲ್ಲಿ ಅರ್ಹತೆಗಳು ಪಡೆದು ಅವರು ಭಗವಂತನ ತೃಪ್ತಿಪಡಿಸ್ಲಿಕ್ಕಾಗಲಿಲ್ಲ. ನಾನು ರಜೋಗುಣ ತಮೋಗುಣ ಈ ಅಸುರ ಕುಟುಂಬದಲ್ಲಿ ಹುಟ್ಟಿದವನು. ಸೊ ನಾನು ಹೇಗೆ ಅವರನ್ನು ನರಸಿಂಹದೇವರು ತೃಪ್ತಿಪಡಿಸಕ್ಕೆ ಸಾಧ್ಯ? ಸೊ ಅವರು ಈಗ ನನಗೆ ಬ್ರಹ್ಮದೇವರು ಕರೆದು ಬಿಟ್ರು, ನನ್ನನ್ನು ತೃಪ್ತಿಪಡಿಸಕ್ಕೆ ಕಳಿಸ್ತಾ ಇದ್ದಾರೆ. ಸೊ ನಾನು ಒಂದು ವಿಶೇಷವಾದ ಭಕ್ತ, ನಾನು ಎಲ್ಲರಿಗಿಂತ ಮೇಲೆ. ಸೊ ಆ ಥರ ಭಾವನೆ ಇಲ್ಲ ಪ್ರಹ್ಲಾದ ಮಹಾರಾಜರಿಗೆ. ಅವರಿಗೆ ನಾನು ಅಸುರ ಕುಟುಂಬದಲ್ಲಿ ಹುಟ್ಟಿದವನು, ನನ್ನ ಜನ್ಮ ತಾಳಿದ್ದು ಅಲ್ಲಿ, ನನ್ನ ತಂದೆ ಹೀಗೆ ಒಂದು ದೊಡ್ಡ ಅಸುರ. ಸೊ ಆಗಿರುವಾಗ ನಾನು ಕೂಡ ಅದೇ ರೀತಿ ತಂದೆ ಇರುತ್ತಾನೆ ಮಗು ತರ. ಸೊ ಹಾಗೆ ನಾನು ಹಾಗೆಯೇ ಅದೇ ತರ ಗುಣದಿಂದ ನಾನು ಪ್ರಾರಂಭಿಸಿದ್ದು. ಸೊ ಆ ರೀತಿ ಅವರೇನೋ ತಮ್ಮ ಅರ್ಹತೆ ಇದೆ ಅಂತ ಭಾವಿಸ್ತಾ ಇಲ್ಲ, ಅವ್ರು ತಮ್ಮ ಅನರ್ಹತೆ ಇದೆ ಈ ರೀತಿ ಅಂತಾನೆ ಹೇಳ್ತಾ ಇದ್ದಾರೆ. ನೆಕ್ಸ್ಟ್ ಅವ್ರು ಹೇಳೋ ಮಾತು 9ನೇ ಶ್ಲೋಕ. ಮನ್ಯೇ ಧನಾಭಿಜನ ರೂಪ ತಪಃ ಶ್ರುತೌಜಸ್. ಮನ್ಯೇ ಧನಾಭಿಜನ ರೂಪ ತಪಃ ತೇಜಃ ಬಲ ಪೌರುಷ ಬುದ್ಧಿ ಯೋಗ. ತೇಜಃ ಪ್ರಭಾವ ಬಲ ಪೌರುಷ ಬುದ್ಧಿ ಯೋಗ. ನಾರಾಧನಾಯ ಹಿ ಭವಂತಿ ಪರಸ್ಯ ಪುಂಸೋ. ಭಕ್ತ್ಯಾ ತುತೋಷ ಭಗವಾನ್ ಗಜಯೂತಪಾಯ. ಭಕ್ತ್ಯಾ ತುತೋಷ ಭಗವಾನ್ ಗಜಯೂತಪಾಯ. ಪ್ರಹ್ಲಾದ ಮಹಾರಾಜರು ಮುಂದುವರಿಸಿದರು. ಒಬ್ಬ ವ್ಯಕ್ತಿಯು ಸಂಪತ್ತು, ಶ್ರೀಮಂತ ಕುಟುಂಬ, ಸೌಂದರ್ಯ, ತಪಸ್ಸು, ಶಿಕ್ಷಣ, ಇಂದ್ರಿಯ ಪರಿಣತಿ, ಹೊಳಪು, ಪ್ರಭಾವ, ದೈಹಿಕ ಶಕ್ತಿ, ಶ್ರದ್ಧೆ, ಬುದ್ಧಿವಂತಿಕೆ ಮತ್ತು ಅತೀಂದ್ರಿಯ ಯೋಗ ಶಕ್ತಿಯನ್ನು ಹೊಂದಿರಬಹುದು. ಆದರೆ ಈ ಎಲ್ಲ ಅರ್ಹತೆಗಳಿಂದಲೂ ದೇವೋತ್ತಮ ಪರಮಪುರುಷನನ್ನು ತೃಪ್ತಿಪಡಿಸಲು ಸಾಧ್ಯವಿಲ್ಲ ಎಂದು ನಾನು ಭಾವಿಸುತ್ತೇನೆ. ಆದಾಗ್ಯೂ ಭಕ್ತಿ ಸೇವೆಯಿಂದ ಮಾತ್ರ ಭಗವಂತನನ್ನು ತೃಪ್ತಿಪಡಿಸಬಹುದು. ಗಜೇಂದ್ರನು ಇದನ್ನು ಮಾಡಿದನು ಮತ್ತು ಆದ್ದರಿಂದ ಭಗವಂತನು ಅವನಿಂದ ತೃಪ್ತನಾದನು. ಸೊ ಈಗ ಹೇಳ್ತಾ ಇದ್ದಾರೆ, ಸೊ ನನಗೆ ಈ ರೀತಿ ತೃಪ್ತಿ ಪಡಿಸುವ ಒಂದು ಶಕ್ತಿ ನನ್ನ ತಮೋ ಗುಣದಲ್ಲೋ ರಜೋಗುಣದಲ್ಲಿ ಹಿನ್ನೆಲೆ ನನ್ನದಿರ್ಬೋದು. ಆದರೂ ಕೂಡ ಭಕ್ತಿ ಕಾರ್ಯದಿಂದ ಭಗವಂತನ ತೃಪ್ತಿಪಡಿಸಕ್ಕಾಗತ್ತೆ. ಹಾಗೆ ನಾನು ಕೂಡ ಪ್ರಯತ್ನ ಪಡ್ತೇನೆ. ಸೊ ಅವರು ಹಿಂದೆ ಶುದ್ಧ ಭಕ್ತರು ಗಜೇಂದ್ರ. ಸೊ ಗಜೇಂದ್ರ ಅವರು ಆನೆಯ ಇದರಲ್ಲಿ ಹುಟ್ಟಿ ಬರೋದು ಅವರು. ಆದರೆ ಒಂದು ಪ್ರಾಣಿಯಾಗಿದ್ರು ಕೂಡ ಅವರು ಭಗವಂತನನ್ನು ಪ್ರಾರ್ಥನೆ ಮಾಡಿದ್ರಿಂದ ಭಗವಂತನು ಅವರಿಗೆ ಕಾಣಿಸಿಕೊಂಡು ಅವನ್ನ ರಕ್ಷಿಸಿತ್ತು. ಸೊ ಇದು ವಿಶೇಷವಾದದ್ದು. ಗಜೇಂದ್ರನ ಮೋಕ್ಷ ಅಂದ್ರೆ ಗಜೇಂದ್ರನ ಉದ್ಧರಿಸಿದ ಭಗವಂತನು ಅವರು ಪ್ರಾಣಿ ರೂಪದಲ್ಲಿದ್ದಾರೆ. ಸೊ ಭಗವಂತನು ಇದು ಸಾಮಾನ್ಯವಾಗಿ ಆಗೋದಿಲ್ಲ, ಇದು ಮನುಷ್ಯ ಜನ್ಮದಲ್ಲೋ ಇಲ್ಲ ದೇವತಾ ಜನ್ಮದಲ್ಲೂ ಸಾಧ್ಯ ಆಗೋದು. ಆದರೆ ಅವರು ಪ್ರಾಣಿ ಜನ್ಮದಲ್ಲಿದ್ರು ಕೂಡ, ಪ್ರಾಣಿಯ ದೇಹದಲ್ಲಿದ್ರು ಕೂಡ ಅವ್ರು ಭಗವಂತನ ತೃಪ್ತಿಪಡಿಸಿದರು. ಸೊ ಅದು ಯಾಕೆ ಸಾಧ್ಯ ಆಯ್ತು ಗಜೇಂದ್ರರಿಗೆ? ಅವರೇನೋ ಈ ರೀತಿ ಒಳ್ಳೆ ಜನ್ಮ ಬ್ರಾಹ್ಮಣ ಕುಟುಂಬದಲ್ಲಿ ಹುಟ್ಟಿದ್ರ, ಇಲ್ಲಾಂದ್ರೆ ಅವ್ರೇನಾದ್ರು ಒಂದು ವೇದ ಅಭ್ಯಾಸ ಮಾಡಿದ್ರ, ಇಲ್ಲಾಂದ್ರೆ ಅವ್ರು ತಪಸ್ಸೆ ಮಾಡಿದ್ರ, ಅವ್ರು ಇಲ್ಲಾಂದ್ರೆ ಇಲ್ಲಿ 10 ರೀತಿ ಇದು ಕೊಡ್ತಾ ಇದ್ದಾರೆ. ಇದೆಲ್ಲ ಒಳ್ಳೆಯದು. ವೇದ ವಿಧಾನದಲ್ಲಿ ನಮ್ಗೆ ಸಾಧನೆಯಲ್ಲೂ ಕೂಡ ಇದೆಲ್ಲ ಇದೆ, ಇದೆಲ್ಲ ಅಂಗಗಳಿದೆ. ತಪಸ್ಸೆ ಮಾಡ್ಬೇಕು ನಾವು, ಇಲ್ಲ ಭಗವಂತ ಈ ಶಾಸ್ತ್ರಗಳು ಓದ್ಬೇಕು ನಾವು, ಇಂದ್ರಿಯಗಳನ್ನು ಇದ್ ಮಾಡ್ಬೇಕು, ಇದೆಲ್ಲ ವಿಧಾನಗಳು, ಒಳ್ಳೆ ವಿಧಾನಗಳು. ಇದೆಲ್ಲ ನಮ್ಗೆ ಸಹಾಯ ಮಾಡುತ್ತೆ ಆಧ್ಯಾತ್ಮಿಕವಾಗಿ ಪ್ರಗತಿ ಹೊಂದಕ್ಕೆ. ಆದ್ರೂ ಕೂಡ ಹೇಳ್ತಾ ಇದ್ದಾರೆ ಕೇವಲ ಇದರಿಂದ ನಾವು ಭಗವಂತನ ತೃಪ್ತಿಪಡಿಸಕ್ಕಾಗಲ್ಲ. ಸೊ ನಾವು ಪಡ್ಸಕ್ಕಾಗ್ಬೇಕು ಅಂದ್ರೆ ಭಗವಂತನ ಕೃಪೆಯಿಂದ ಆ ಭಕ್ತಿ ಭಾವವನ್ನು ಪಡಿಬೇಕು. ಸೊ ಇಲ್ಲಿ ಗಜೇಂದ್ರರ ಇದ್ರಲ್ಲಿ ಹೇಳ್ತಾರೆ ಹಾಗೆ ಅವರು ಪ್ರಾಣಿಯಲ್ಲೂ ಇದ್ರು ಕೂಡ ಅವರು ಭಗವಂತನ ತೃಪ್ತಿಪಡಿಸ್ಬಿಟ್ರು. ಸೊ ಹಾಗೆ ನಾನು ಕೂಡ ಒಂದು ಪ್ರಯತ್ನ ಪಡ್ತೇನೆ ಭಗವಂತನ ತೃಪ್ತಿಪಡಿಸೋಕೆ ಅಂತ ಪ್ರಹ್ಲಾದ ಮಹಾರಾಜರ ಮಾತು. ನೆಕ್ಸ್ಟ್
10ನೇದು. ವಿಪ್ರಾದ್ವಿಷಡ್ಗುಣಯುತಾದ್ ಅರವಿಂದ ನಾಭಾ ಪಾದಾರವಿಂದ ವಿಮುಖಾತ್ ಶ್ವಪಚಂ ವರಿಷ್ಠಂ ಪಾದಾರವಿಂದ ವಿಭುಕ್ತವರ್ಷೆ ಮನ್ಯೇ ತದರ್ಪಿತ ಮನೋವಚನೆ ಹಿತಾರ್ಥ ತದರ್ಪಿತ ಮನೋವಚನೆ ಹಿತಾರ್ಥ ಪ್ರಾಣಂ ಪುನಾತಿ ಸಕುಲಂ ನತು ಭೂರಿಮಾನಃ ಪ್ರಾಣಂ ಪುನಾತಿ ಸಕುಲಂ ನತು ಪರಿಮನಃ. ಸೊ ಈಗ ಹೇಳ್ತಾ ಇರೋರು, ಸೊ ಈಗ ಗಜೇಂದ್ರ ಅವ್ರ ಪ್ರಾಣಿಯ ಜನ್ಮದಲ್ಲಿದ್ರು ಕೂಡ ಭಗವಂತನ ತೃಪ್ತಿಪಡಿಸಿದ್ರು. ಯಾಕಂದ್ರೆ ಅವ್ರಿಗೆ ಅವರ ಭಕ್ತಿ ಭಾವವನ್ನು ಪಡೆದಿದ್ರು, ಭಗವಂತನ ಕೃಪೆಯನ್ನು ಪಡೆದ್ಬಿಟ್ರು ಅದರಿಂದ, ಭಗವಂತನ ತೃಪ್ತಿಗೊಂಡ ಅದರಿಂದ. ಆದರೆ ಅದರ ವಿರೋಧವಾಗಿ ಒಬ್ಬ ಬ್ರಾಹ್ಮಣನು 12 ಬ್ರಾಹ್ಮಣ ಅರ್ಹತೆಗಳನ್ನು ಹೊಂದಿದ್ದರು. ಇದು ಸನತ್ಸುಜಾತ ಅಂತ ಒಂದು ಪುಸ್ತಕ ಇದೆ, ಅಲ್ಲಿ ಈ 12 ಗುಣಗಳು ಹೇಳ್ತಾರೆ. ಇಲ್ಲಾಂದ್ರೆ ಭಗವದ್ಗೀತೆಯಲ್ಲಿ ಎಷ್ಟು ಗುಣಗಳು ಹೇಳಿದ್ದಾರೆ ಬ್ರಾಹ್ಮಣನ ಬಗ್ಗೆ? 9 ಪ್ರಭುಜಿ. 9. ಎಸ್. ಏನು ಅದು ಗುಣಗಳು ಮಾತಾಜಿ? ಶಮೋ, ದಮ, ತಪ, ಶೌಚ, ಆಮೇಲೆ ಜ್ಞಾನ, ವಿಜ್ಞಾನ, ಬ್ರಹ್ಮ, ಕರ್ಮ, ಸ್ವಭಾವಜ. ಸೊ ಇದೆಲ್ಲ ಗುಣಗಳು. ಸೊ ಬ್ರಾಹ್ಮಣ ಅಂದ್ರೆ ನಾವು ಈಗ ಬ್ರಾಹ್ಮಣ ನಂಗೆ ಇದು ಸಿಕ್ಬಿಡ್ತದೆ, ದೀಕ್ಷೆ ಸಿಕ್ಬಿಡ್ತದೆ, ಹಾಕ್ಬಿಟ್ಟೆ ಜನರ ಬ್ರಾಹ್ಮಣ ಆಗೋದು. ಬ್ರಾಹ್ಮಣ ಆಗ್ಬೇಕಂದ್ರೆ ಈ ಎಲ್ಲ ಗುಣಗಳು ಸಿಗ್ಬೇಕು. ಶಮ, ದಮ, ಮನಸ್ಸು ಸಂಪೂರ್ಣ ನಿಗ್ರಹ, ಇಂದ್ರಿಯಗಳು ಸಂಪೂರ್ಣ ನಮ್ಮ ಹತೋಟಿಯಲ್ಲಿದೆ. ಸೊ ಅದು ಇಂದ್ರಿಯಗಳು ಹೇಳಿದಾಗೆ ನಾನು ಹೋಗೋದಿಲ್ಲ, ನಾನು ಮಾಡೋದಿಲ್ಲ, ನಾನು ಹೇಳೋ ತರ ಇಂದ್ರಿಯಗಳು ಮಾಡಿ. ಸೊ ಆಕ್ಚುಲಿ ಇದು ಬ್ರಾಹ್ಮಣ ಅಂದ್ರೆ ಸುಮ್ಮನೆ ಸಾಮಾನ್ಯ ವ್ಯಕ್ತಿ ಅಲ್ಲ. ಬ್ರಾಹ್ಮಣ ಅಂದ್ರೆ ಎಲ್ಲ ಈ ಮನಸ್ಸು ಇಂದ್ರಿಯಗಳನ್ನೆಲ್ಲ ಸಂಪೂರ್ಣವಾಗಿ ನಿಗ್ರಹಿಸುವ ವ್ಯಕ್ತಿ. ಶಮಾದಮ, ತಪಸ್ಸಿ ಆಚರಿಸುವ ಒಂದು ಇದಿದೆ, ಸಹನೆ ಇದೆ. ತಪ, ಶೌಚಂ, ಶುದ್ಧಿ, ಹೊರಗೆ ಒಳಗೆ ಮನಸ್ಸಲ್ಲಿ ಅಂತರ್ಯವಾಗಿ ಇದೆಲ್ಲ ಕಾಮ, ಕ್ರೋಧ, ಮೋಹ, ಮದ ಇದೆಲ್ಲ ಇಲ್ಲ. ಬ್ರಾಹ್ಮಣ ಅಂದ್ರೆ ಆಕ್ಚುಲಿ ಇತರ ಗುಣಗಳಿಂದ ಮೇಲ್ ಬಂದಿದ್ದಾರೆ ಅವರು. ಸೊ ಆದ್ರೂ ಕೂಡ ಹೇಳ್ತಾ ಇರೋದು ಆ ರೀತಿಯ ಬ್ರಾಹ್ಮಣ ಈ ಅರ್ಹತೆಗಳನ್ನ ಹೊಂದಿದ್ದರೂ ಸಹ ಭಕ್ತನಲ್ಲದಿದ್ದರೆ, ಅದಕ್ಕೆ ಹೇಳ್ತಾರೆ ಬ್ರಾಹ್ಮಣ ವೈಷ್ಣವ ಮತ್ತೆ ಬ್ರಾಹ್ಮಣ ಪಂಡಿತ. ಶ್ರೀಲ ಪ್ರಭುಪಾದರು 2 ಪದಗಳು ನಮ್ಗೆ ತಿಳಿಸ್ಕೊಡ್ತಾರೆ. ಬ್ರಾಹ್ಮಣನಾಗಿ ಅವರು ಈ ತರ ಎಲ್ಲ ಅರ್ಹತೆಗಳು ಪಡೆದಿದ್ರೆ ಅವರು ವೇದ ಜ್ಞಾನವೆಲ್ಲ ಜೀರ್ಣಗೊಳಿಸಿ ಅವರು ಇದು ಆಳವಾಗಿ ಮಾಡಿದ್ರು, ಅವ್ರನ್ನ ಪಂಡಿತ ಅಂತ, ಬ್ರಾಹ್ಮಣ ಪಂಡಿತ ಅಂತ ಕರೀತಾರೆ. ಆದರೆ ಅವರು ಭಕ್ತರಾದ್ಮೇಲೆ ಆ ವ್ಯಕ್ತಿಯನ್ನ ಬ್ರಾಹ್ಮಣ ವೈಷ್ಣವ ಅಂತ ಕರೀತಾರೆ. ಸೊ 2 ರೀತಿಯ ಬ್ರಾಹ್ಮಣ. ಆದರೆ ಕೃಷ್ಣ ಭಕ್ತಿ ಇಲ್ಲದಿದ್ದರೆ ಅವ್ರು ಕೇವಲ ಆ ವಿದ್ವತ್ತು, ಆ ಜ್ಞಾನ, ವೇದಾಧ್ಯಯನ ಅದು ಪಡೆದಿದ್ದಾರೆ ಅವರು. ಸೊ ಅವ್ರನ್ನ ಬ್ರಾಹ್ಮಣ ಪಂಡಿತ. ಸೊ ಆ ವ್ಯಕ್ತಿ ಹೇಳ್ತಾ ಇದ್ದಾರೆ, ಅವನು ಭಕ್ತನಲ್ಲದಿದ್ದರೆ ಮತ್ತು ಭಗವಂತನ ಪಾದಕಮಲಗಳನ್ನು ದ್ವೇಷಿಸುತ್ತಿದ್ದರೆ ಅವನ ನಾಯಿಗಳನ್ನು ತಿನ್ನುವ ಭಕ್ತನಿಗಿಂತ ಖಂಡಿತವಾಗಿಯೂ ಕೆಳಮಟ್ಟನಾಗಿರುತ್ತಾನೆ. ಅಂದ್ರೆ ಇದರ ವಿರೋಧವಾಗಿ ಇನ್ನೊಬ್ಬ ಭಕ್ತರಿದ್ದಾರೆ, ಅವರು ಶ್ವಪಚೋ ಅಪಿ ವರಿಷ್ಠಂ. ಅವ್ರು ಹುಟ್ಟಿದ ಹಿನ್ನೆಲೆ ಅವರು ಒಳ್ಳೆ ಕುಟುಂಬದಲ್ಲಿ ಹುಟ್ಟಲಿಲ್ಲ, ಅವರು ಬ್ರಾಹ್ಮಣನ ಕುಟುಂಬದಲ್ಲಿ ಹುಟ್ಟಲಿಲ್ಲ, ಆತರ ದೊಡ್ಡ ಮನೆತನದಲ್ಲಿ ಹುಟ್ಟಲಿಲ್ಲ. ಅವರು ತುಂಬಾ ಅಧಮ. ಶಾಸ್ತ್ರದಲ್ಲಿ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಇರೋದು. ಅದಕ್ಕಿಂತ ಕೆಳಗೆ ಇದೆ 4 ವರ್ಗಗಳಾದ್ರೆ ವರ್ಣಾಶ್ರಮ ಧರ್ಮದ ಪ್ರಕಾರ. ಅದಕ್ಕೂ ಕೆಳಗೆ ಇರೋದು ಪಂಚಮ, ಅಥವಾ 5ನೇದು, 6ನೇದು, 7ನೇದು, ಇನ್ನು 10th ಕ್ಲಾಸ್. ಒಂದು ರೀತಿ ಶ್ರೀಲ ಪ್ರಭುಪಾದ ಹೇಳಿದ ಕಲಿಯುಗದಲ್ಲಿ ನಾವೆಲ್ಲರೂ ಕೂಡ 10th ಕ್ಲಾಸ್. ನಾವು 4 ವರ್ಗಗಳು ಅಲ್ಲ, ನಾವು ಕೆಲವು ಶೂದ್ರ ಸಂಭವ ಇದೆ. ಆದ್ರೆ ಇನ್ನ ಕೆಳಗೆ ಕಲಿಯುಗದಲ್ಲಿ ಶೂದ್ರಗಳು ಎಷ್ಟು ಗುಣಗಳಿವೆ ಕಲಿಯುಗದಲ್ಲಿ. ಸಾಮಾನ್ಯವಾಗಿ ಅದು ಕೂಡ ನಾವು ಕಲ್ಕೊಂಡ್ಬಿಡ್ತೇವೆ ಈ ಪ್ರಭಾವದಿಂದ, ಕಲಿಯುಗದ ಪ್ರಭಾವದಿಂದ. ಸೊ ಹಾಗೆ ನಾವೆಲ್ಲ 10th ಕ್ಲಾಸ್ ಒಂದ್ ರೀತಿ. ಸೊ ಈ ರೀತಿ ಆಕ್ಚುಲಿ ಶ್ರೀಲ ಪ್ರಭುಪಾದರಿಗೆ ಒಂದ್ಸಲ ಯಾರೋ ಅವರು ಇದು ಲೆಕ್ಚರ್ ಕೊಡ್ತಾ ಇರ್ತಾರೆ, ಎಲ್ಲೋ ಶ್ರೀಲ ಪ್ರಭುಪಾದ ಎಲ್ಲೋ ಒಂದು ಯಾವ್ದು ವಿಶ್ವವಿದ್ಯಾಲಯದಲ್ಲಿ ಕೊಡ್ತಾ ಹೇಳ್ತಾರೆ, ಈ ತರ ಸಮಾಜ ಅಂದ್ರೆ 4 ವಿಂಗಡಗಳಿದೆ, 4 ಪಂಗಡ ಇದಿದೆ, ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ. ಸೊ ನಾವೆಲ್ಲರೂ ಕೂಡ ಆತರ ಉನ್ನತವಾಗಿ ಹೋಗೋಕೆ ಪ್ರಯತ್ನಿಸ್ಬೇಕು. ನಾವು ಕೆಳಮಟ್ಟದಲ್ಲಿ ಹುಟ್ಟಿರ್ಬೋದು, ಇಲ್ಲ ಕೆಳಮಟ್ಟದ ಒಂದು ಇದರಲ್ಲಿ ಸಿಕ್ಕಿ ಬಿದ್ದಿರ್ಬೋದು ನಾವು, ಆದ್ರೆ ಅಲ್ಲೇ ಇರೋದಂತಲ್ಲ, ನಾವು ಮೇಲೆ ಬರ್ಬೇಕು ನಾವು ಮುಂದೆ. ಸೊ ಹಾಗೆ ಬ್ರಾಹ್ಮಣನಾಗ್ಬೇಕು ಮತ್ತೆ ವೈಷ್ಣವನಾಗ್ಬೇಕು ಇದು ಹೇಳ್ತಾ ಇರ್ತಾರೆ. ಸೊ ಅಲ್ಲಿ ಯಾರೋ ಅಲ್ಲಿ ಸ್ಟೂಡೆಂಟ್ ಮತ್ತೆ ಎದ್ದು ನಿಂತು ಕೇಳ್ತಾರಂತೆ ಪ್ರಭುಪಾದರಿಗೆ ಚಾಲೆಂಜ್ ಆಗಿ, ಸೊ ನೀವು ಮಾತ್ರ ಎಲ್ಲ ಫಸ್ಟ್ ಕ್ಲಾಸ್ ಜನರ, ನೀವು ಬ್ರಾಹ್ಮಣ, ನೀವು ಈ ತರ ಇಲ್ಲ, ನಾವೆಲ್ಲ 4ನೇ ವರ್ಗದವರು, 5ನೇ ವರ್ಗದವರು ನಾವು. ಆ ರೀತಿಯಲ್ಲಿ ಅವರು ಪ್ರಭುಪಾದರಿಗೆ ಚಾಲೆಂಜ್ ಮಾಡೋದು.
ಹೇಳ್ತಾರೆ ಶಿಲ ಪ್ರಭುಪಾದರು, ಇಲ್ಲ ಇಲ್ಲ ಇಲ್ಲ, ನಾನು 10th ಕ್ಲಾಸ್ ಅಂತ ಹೇಳ್ತಾರೆ. ಸರಿ, ಮೊದಲು ಒಂದು ಕ್ಷಣ ಅವ್ರು ಪ್ರಭುಪಾದ ಸುಮ್ಮನೆ ಆಗ್ತಾರಂತೆ. ಮತ್ತೆ ನಂತರ ಪ್ರಭುಪಾದರು ಹೇಳ್ತಾರೆ, ಅಷ್ಟು ನಮ್ರ ಭಾವದಿಂದ ಅವರು ಆಕ್ಚುಲಿ ಪ್ರಚಾರ ಮಾಡೋದಕ್ಕೆ ಆಚಾರ್ಯರು ಹೇಳ್ತಾರೆ, ಅವರಷ್ಟು ಒಂದು ಗಟ್ಟಿಯಾಗಿ ಜೋರಾಗಿ ನಮಗೆ ಮನವರಿಕೆ ಮಾಡೋ ರೀತಿಯಲ್ಲಿ ಹೇಳ್ತಾರೆ. ಆದ್ರೆ ವೈಯಕ್ತಿಕವಾಗಿ ಹೀಗೆ ಪ್ರಹ್ಲಾದ ಮಹಾರಾಜರ ಭಾವನೆ ಇದೆ ಇಲ್ಲಿ, ನಾನೊಬ್ಬ ಹಸಿರು ವಂಶದಲ್ಲಿ ಹುಟ್ಟಿದ್ದೇನೆ, ಹಾಗೆ ಎಲ್ಲ ಶುದ್ಧ ಭಕ್ತರ ಭಾವನೆ ಆಗಿದೆ. ಶಿಲ ಪ್ರಭುಪಾದರು ಹೇಳ್ತಾರೆ, ಅವ್ರ ಶಿಷ್ಯರು ಹೇಳ್ತಾರೆ, ಅದನ್ನ ನೆನಪು ಮಾಡ್ಕೊಳ್ತಾ, ಅವರ ಶಿಷ್ಯರೊಬ್ರು ಅವರು ಪ್ರಭುಪಾದರು ಹೇಳುವಾಗ ಅವರ ಕಣ್ಣಿನಿಂದ ನೀರು ಕೂಡ ಬೀಳ್ತಂತೆ, ಅವ್ರ ಹತ್ತಿರದಲ್ಲೇ ಇರೋದ್ರಿಂದ ಅವ್ರು ಅದನ್ನು ಕೂಡ ನೋಡೋದು. ಪ್ರಭುಪಾದ ಸಹಜವಾಗಿ ಅವ್ರ ಭಾವನೆ, ನಾನೇನು ಅಷ್ಟು ಅರ್ಹತೆ ಪಡೆದು ನಾನೊಬ್ಬ ದೊಡ್ಡ ಆಚಾರ್ಯ, ಎಲ್ಲರೂ ನನಗೆ ದಂಡವತ್ ಪ್ರಣಾಮ ಮಾಡ್ತಾ ಇದ್ದಾರೆ, ನನ್ನನ್ನು ಪೂಜಿಸುತ್ತಿದ್ದಾರೆ, ನನ್ನನ್ನು ಸ್ತುತಿಸುತ್ತಿದ್ದಾರೆ ಅಂತ ಭಾವನೆ ಇಲ್ಲ. ಆಚಾರ್ಯರು ಶುದ್ಧ ಭಕ್ತರು ಶಿಲಪ್ರಭು ಆ ನೆಲೆಯಲ್ಲಿದೆ. ಪ್ರಹ್ಲಾದ ಮಹಾರಾಜರು ಹಾಗೆ, ಈಗ ಎಲ್ಲ ಗುಣಗಳಿದೆ ಅವ್ರಿಗೆ, ದಿವ್ಯ ಗುಣಗಳಿದೆ, ಆದ್ರೆ ಅವರು ಸ್ವತಃ ಅವ್ರು ಭಾವಿಸೋದು ನಮಗೆ ಏನೋ ಅರ್ಹತೆ ಇಲ್ಲ, ಅದು ಶುದ್ಧ ಭಕ್ತರ ಭಾವನೆ. ಸೊ ಹೀಗೆ ಹೇಳ್ತಾ ಇರೋದು ಇಲ್ಲಿ ಈ ರೀತಿ ಒಬ್ಬ ಶುದ್ಧ ಭಕ್ತನು ಅವರು ಹಿನ್ನೆಲೆ ಇರ್ಬೋದು, ಈ ರೀತಿ ಒಂದು ಶಪಚ ಏನೋ ಪಾಪ ನಾಯಿ ಮಾಂಸ ತಿನ್ನೋ ಕುಟುಂಬದಿಂದ ಬಂದಿರ್ಬೋದು. ಹೀಗಿದೆ ಈಗಲೂ ಕೂಡ ನಾವು ಕೇಳ್ತೀವಿ, ಚೈನಾ ಅಲ್ಲಿದೆ, ಇಲ್ಲಿದೆ, ಅಲ್ಲಿದೆ, ಅದರೆಲ್ಲ ಕೇಳ್ತೇವೆ. ಇಲ್ಲೂ ಕೂಡ ನಮ್ಮ ಭಾರತದಲ್ಲೂ ಉತ್ತರಕ್ಕೆ ನಾರ್ತ್ ಈಸ್ಟ್ ಈ ತರ ಇದ್ದಾರೆ, ಇಲ್ಲ ಅಂತಲ್ಲ. ಯಾಕಂದ್ರೆ ಇದರಲ್ಲಿ ಮಾಂಸ ತಿನ್ನೋ ಇದರಲ್ಲೂ ಕೂಡ ವರ್ಗಗಳಿದೆ ಅಂತ ಹೇಳ್ತಾರೆ. ನಾಯಿ ಮಾಂಸ ತಿನ್ನೋದು ತುಂಬಾ ಅಧಮವಾಗಿದೆ ಅಂತ ಕೂಡ ಹೇಳೋ ಒಂದಿದೆ. ಸೊ ಎನಿವೆ, ಸೊ ಇಲ್ಲಿ ಹೇಳ್ತಾ ಇರೋದು ಪ್ರಹ್ಲಾದ ಮಹಾರಾಜರು ಶುದ್ಧ ಭಕ್ತನಾದವರು ಈ ತರ ಹಿನ್ನೆಲೆಯಲ್ಲಿ ಇದ್ರು ಕೂಡ ಅವರು ಒಂದು ಬ್ರಾಹ್ಮಣನಿಗಿಂತ ಈ 12 ಗುಣಗಳ ಬ್ರಾಹ್ಮಣ ಯಾರು ಪಡೆದಿದ್ದಾರೆ, ಆದರೆ ಭಕ್ತನಲ್ಲದೆ ಅವರು ಕೃಷ್ಣನ ಆಶ್ರಯಿಸದೇ ಇದ್ದಾರೆ ಅವರಿಗಿಂತ ಉತ್ತಮನೇ ಅಂತ ಹೇಳ್ತಾರೆ. ಸೊ ಇದಕ್ಕೆ ಬಹಳ ನಿದರ್ಶನಗಳಿದೆ. ನಾವು ಇವರು ಅದ್ವೈತಾಚಾರ್ಯರು, ಸೊ ಅದ್ವೈತಾಚಾರ್ಯರು ಅವರು ಇದು ಮಾಡುವಾಗ ಏನು ನಾವು ಇದು ಮಾಡ್ತೇವೆ, ಹಿರಿಯರಿಗೆ ಪಿತೃ ಕಾರ್ಯಗಳು ಮಾಡ್ತೇವೆ ಹೇಳ್ತಾರೆ. ಆ ಪಿತೃ ಕಾರ್ಯ ಮಾಡಿದ್ಮೇಲೆ ಅದು ನಾವು ಆ ಪ್ರಸಾದ, ನಾವು ವಿಷ್ಣು ಪ್ರಸಾದವನ್ನು ಇವರಿಗೆ ಕೊಡ್ಬೇಕು. ಯಾರಿಗೆ ಕೊಡ್ಬೇಕು? ನಾವು ಬ್ರಾಹ್ಮಣರಿಗೆ ಕೊಡ್ಬೇಕು ಅಂತ ಹೇಳಿ. ಬ್ರಾಹ್ಮಣರಂದ್ರೆ ವಿಶೇಷವಾಗಿ ವೈಷ್ಣವ ಭಕ್ತರಿಗೆ ಕೊಡ್ಬೇಕು. ಸೊ ಆ ರೀತಿ ಅವರು ಅವರ ಸ್ಥಳದಲ್ಲಿ ಮಾಡುವಾಗ ಮೊದಲಿಗೆ ಅವರು ತಂದು ಕೊಡ್ತಾ ಇದ್ದು ಅಲ್ಲಿ ಹರಿದಾಸ್ ಠಾಕೂರ್. ಯಾಕಂದ್ರೆ ಹರಿದಾಸ್ ಠಾಕೂರರು ಒಂದು ಸನ್ನಿವೇಶದಿಂದ ಬಂದು ಅಲ್ಲೇ ಅವರು ಶಾಂತಿಪುರದಲ್ಲಿ ಇರ್ತಾರೆ. ಸೊ ಅದ್ವೈತಾಚಾರ್ಯರು ಅದನ್ನೆಲ್ಲ ತಂದು ಬಂದು ಹರಿದಾಸ್ ಠಾಕೂರ್ಗೆ ಪ್ರತಿ ದಿವಸ ಅವರು ಆಹಾರವನ್ನು ಕೊಡ್ತಾ ಇರ್ತಾರೆ ಅವ್ರಿಗೆ. ಹರಿದಾಸ್ ಠಾಕೂರ್ ಅವರು 3 ಲಕ್ಷ ನಾಮ ಜಪ ಮಾಡ್ತಾ ಇದ್ದಾರೆ. ಸೊ ಶುದ್ಧ ಭಕ್ತರು. ಸೊ ಅವರಿಗೆ ಅದ್ವೈತಾಚಾರ್ಯರು ನೋಡ್ಕೊಳ್ತಾ ಇರು ಅಂತ ಹೇಳ್ತಾರೆ. ಅವರು ಸ್ವತಃ ಹೋಗಿ ಅವ್ರಿಗೆ ವ್ಯವಸ್ಥೆ ಮಾಡ್ತಾರೆ. ಈ ಪರ್ಟಿಕ್ಯುಲರ್ ಒಂದು ಸಲ ಈ ಪಿತೃ ಕಾರ್ಯದಲ್ಲೂ ಕೂಡ ಅವರಿಗೆ ಕೊಟ್ರು ಅದರ ಪಿಂಡ ಪ್ರಸಾದವನ್ನು. ಸೊ ಅವಾಗ ಹರಿದಾಸ್ ಠಾಕೂರ್ ಹೇಳ್ತಾರೆ, ಅಯ್ಯೋ ಇದು ತುಂಬಾ ದೊಡ್ಡ ಇದು ಅನ್ಯಾಯ, ನಾನೊಬ್ಬ ಮಹಮ್ಮದೀಯ ಇದರ ಕುಟುಂಬದಲ್ಲಿ ಹುಟ್ಟಿ ಬಂದವ ನಾನು. ಸೊ ಇಲ್ಲಿ ಎಷ್ಟೆಷ್ಟು ದೊಡ್ಡ ಗಣ್ಯ ಬ್ರಾಹ್ಮಣರಿದ್ದಾರೆ, ನೀವು ಅವ್ರಿಗೆ ಕೊಡ್ಲಿಲ್ಲ, ನೀವು ಹಾಗೆ ಅದು ಸರಿಯಲ್ಲ, ಅದು ಸಮಾಜ ಏನ್ ಹೇಳುತ್ತೆ, ಸೊ ನೀವು ತಿಳಿದವರು. ಸೊ ಆಗ ಇವ್ರು ಹೇಳ್ತಾರೆ, ಅದ್ವೈತಾಚಾರ್ಯರು ಹೇಳ್ತಾರೆ, ನೀನು ಶುದ್ಧ ಭಕ್ತ, ನಿನಗೆ ಈ ರೀತಿ ನಾನು ಆಹಾರವನ್ನು ಕೊಡೋದ್ರಿಂದ, ನಿನ್ನನ್ನು ಪ್ರಸಾದವನ್ನು ನೀನು ಸ್ವೀಕರಿಸಿದರೆ ಅದು 10 ಲಕ್ಷ ಬ್ರಾಹ್ಮಣರು, 10 ಲಕ್ಷನೋ 1 ಕೋಟಿ ಬ್ರಾಹ್ಮಣರು ಅವರು ತಿನ್ನುವ ಸಮ ಅಂತ ಹೇಳ್ತಾರೆ. ಸೊ ಇದು ಅಂದ್ರೆ ಶುದ್ಧ ಭಕ್ತರ ಸ್ಥಾನ ಹಾಗೆ. ಶುದ್ಧ ಭಕ್ತರು ಅಂದ್ರೆ ಯಾರು ಭಗವಂತನ ಸಂಪೂರ್ಣ ಆಶ್ರಯಿಸಿದ್ದಾರೆ, ಅವರಿಗೆ ಯಾವುದು ಕೂಡ ಸಮವಿಲ್ಲ. ಯಾಕಂದ್ರೆ ಬ್ರಾಹ್ಮಣನು ಕೂಡ ಸತ್ವಗುಣದಲ್ಲಿದ್ದಾರೆ, ಸತ್ವಗುಣ ಕೂಡ ಭೌತಿಕ ಜಗತ್ತಿನ ಒಂದು ನೆಲೆ. ಆದ್ರೆ ಶುದ್ಧ ಭಕ್ತನಂದ್ರೆ ಆ ಸತ್ವಗುಣವನ್ನು ಮೀರಿ ವಾಸುದೇವ ಸತ್ವ, ವಿಶುದ್ಧ ಸತ್ವ. ಸೊ ಹಾಗೆ ಅವರ ಸ್ಥಾನ ಬಹಳ ಮೇಲೆ. ಸೊ ಆದರೆ ಯಾರು ಅವರು ಹಿನ್ನೆಲೆ ಏನಾದ್ರೂ ಇರ್ಬೋದು, ಆದ್ರೆ ಅವರ ಮನಸ್ಸು, ಮಾತು, ಚಟುವಟಿಕೆಗಳು, ಸಂಪತ್ತು ಮತ್ತು ಜೀವನ ಎಲ್ಲವನ್ನು ಭಗವಂತನಿಗೆ ಅರ್ಪಿಸಿದವರಾಗಿರಬೇಕು. ಸೊ ಇದು ಕಂಡೀಷನ್ಸ್. ಇಲ್ಲಾಂದ್ರೆ ನಾವು ಸುಮ್ಮನೆ ನಾವೀಗ ನಾವು ಡಿವೋಟಿಗಳಂದ್ರೆ ನಾವು ಇದು ಹಾಕೊಂಡ್ಬಿಟ್ಟಿದೀವಿ, ತಿಲಕ ಹಾಕೊಂಡ್ಬಿಟ್ಟಿದೀವಿ, ಕಂಠಿಮಾಲೆ ಹಾಕೊಂಡ್ಬಿಟ್ಟಿದೀವಿ, ಈ ವಸ್ತ್ರ ಹಾಕೊಂಡ್ಬಿಟ್ಟಿದೀವಿ, ನಾವು ಡಿವೋಟಿ ಇಲ್ಲ. ಇದು ಡಿವೋಟಿ ಅಲ್ಲ. ಡಿವೋಟಿ ಅಂದ್ರೆ ಈ ಅರ್ಹತೆಗಳು ಪಡೆದು ಭಕ್ತ, ಶುದ್ಧ ಭಕ್ತ. ಸೊ ಅವ್ರ ಬಗ್ಗೆ ಹೇಳ್ತೇವೆ, ಈ ತರ ಭಕ್ತನಿದ್ರೆ ಅವರು ಭಗವಂತನಿಗೆ ತೃಪ್ತಿ ಪಡಿಸಬಹುದು. ಅಂತಹ ಬ್ರಾಹ್ಮಣನಿಗಿಂತ ಉತ್ತಮನು, ಏಕೆಂದರೆ ಭಕ್ತನು ತನ್ನ ಇಡೀ ಕುಟುಂಬವನ್ನು ಶುದ್ಧೀಕರಿಸಬಹುದು. ಆದರೆ ಸುಳ್ಳು ಪ್ರತಿಷ್ಠೆಯ ಸ್ಥಾನದಲ್ಲಿರುವ ಬ್ರಾಹ್ಮಣನು ತನ್ನನ್ನು ತಾನೇ ಶುದ್ಧೀಕರಿಸಿಕೊಳ್ಳಲು ಸಾಧ್ಯವಿಲ್ಲ. ಸೊ ಯಾಕಂದ್ರೆ ಹೇಳ್ತಾರೆ, ಶುದ್ಧ ಭಕ್ತರಾಗ್ಬಿಟ್ರೆ ನಾವು ನಾವೊಬ್ಬರೇ ಅಲ್ಲ, ನಮ್ಮ ಕುಟುಂಬದವರು, ನಮ್ಮ ಹಿರಿಯರು, ನಮ್ಮ ಮುಂದೆ ಬರೋ ಪೀಳಿಗೆ ಎಲ್ಲರನ್ನು ಕೂಡ ನಾವು ಉದ್ಧರಿಸಬೇಕು. ಸೊ ಹೀಗೆ. ಸೊ ಆದ್ರೆ ಹೇಳ್ತಾ ಇದ್ದಾರೆ, ಒಬ್ಬ ಬ್ರಾಹ್ಮಣನಾದವರು ಅವರು ಉದ್ಧಾರ ಆಗಿಲ್ಲ, ಅವರು ಭೌತಿಕ ಜಗತ್ತಿನಿಂದ ಮುಕ್ತರಾಗಿಲ್ಲ.
ಸೊ ಹಾಗೆ ಅವ್ರ ಕುಟುಂಬದವರಿಗೆ ಅವರೆಲ್ಲಿ ಅವರ ವೈಯಕ್ತಿಕ ಕುಟುಂಬ, ಸ್ವಂತ ಕುಟುಂಬ, ಹತ್ತಿರದ ಕುಟುಂಬಕ್ಕೆ ಮಾಡಕ್ಕೆ ಸಾಧ್ಯ. ಆದ್ರೆ ಶುದ್ಧ ಭಕ್ತನು ಅವರ ಸ್ವಂತ ನೇರವಾಗಿರುವ ಕುಟುಂಬನೇ ಅಲ್ಲ, ತಂದೆ ತಾಯಿನೋ ಇಲ್ಲ ಮಕ್ಕಳೇ ಅಲ್ಲ, ಹಿಂದೆ ಅವರ ತಂದೆ ಮುಂದೆ ಹಿಂದೆಯವರು ಇನ್ನ ಮತ್ತೆ ಅವ್ರನ್ನು ಕೂಡ ಉದ್ಧರಿಸುವ ಒಂದು ಇದಿರುತ್ತೆ. ಪರ್ಟಿಕ್ಯುಲರ್ ಹಿಂದೆ ಹೇಳ್ತಾರೆ ಹಿಂದೆ. ಸೊ ಆಕ್ಚುಲಿ ಮುಕ್ತರಾಗ್ಬಿಟ್ರೆ ಎಷ್ಟು ಪೀಳಿಗೆಯನ್ನು ಉದ್ಧರಿಸಬಹುದು? ಒಂದ್ ಕಡೆ ಬರುತ್ತದೆ, ಇಲ್ಲೋ ಬರುತ್ತದೆ. 21 ಭಕ್ತರಾಗ್ಬಿಟ್ರೆ ಯಾರಾದ್ರೂ ಎಷ್ಟು ಪೀಳಿಗೆ? 21 ಜನರೇಷನ್. 21 ಜನರೇಷನ್. ಎಸ್ ಮಾತಾಡಿ. ಸೊ 21 ನೋಡಿ, 21 ನಮ್ಮ ಇದು ತಲೆಮಾರು. ಸೊ ಅವರನ್ನು ನಾವು ಒಂದೇ ಸಲ ಉದ್ಧರಿಸಬಹುದು ಯಾರು ಶುದ್ಧ ಭಕ್ತ. ಬೇರೆ ಬೇರೆ ರೀತಿಯಲ್ಲಿ ಅದ್ರ ಅಂಡರ್ಸ್ಟ್ಯಾಂಡಿಂಗ್ ಇದೆ. ಆ 7 ತಲೆಮಾರು ಅಂದ್ರೆ 21 ತಲೆಮಾರು ಅಂದ್ರೆ ಒಂದೊಂದ್ಸಲ ಹೇಳ್ತಾರೆ 3 ಜನ್ಮದಲ್ಲಿ ನಾವು ಈ ಜನ್ಮದಲ್ಲೇ ಭಕ್ತಿ ಮಾಡಿದೀವಿ ಅಂತ, ಹಿಂದೆ ಕೂಡ ಮಾಡಿರ್ಬೋದು ನಾವು ಸ್ವಲ್ಪ ಇನ್ನೊಂದರಲ್ಲಿ. ಸೊ ಹಾಗೆ 7 ಅಂತ ಕೂಡ ಆ ರೀತಿಯೆಲ್ಲ ಹೇಳ್ತಾರೆ. ಈ 3 ತಲೆಮಾರಿನ 3 ನಮ್ಮ ಜನ್ಮದಲ್ಲಿ ಆ ತಲೆಮಾರುಗಳು ಉದ್ಧರಿಸುವುದು ಇದಾಗುತ್ತೆ. ಸೊ ಹಾಗೆ ಶುದ್ಧ ಭಕ್ತರ ಸ್ಥಾನ ತುಂಬಾ ಮೇಲೆ. ಪ್ರಹ್ಲಾದ ಮಹಾರಾಜರು ಹೀಗೆ ಹೇಳ್ತಾ ಇದ್ದಾರೆ, ಬ್ರಾಹ್ಮಣನು ಕೂಡ ಬ್ರಾಹ್ಮಣನಿಗಿಂತ ಮೇಲೆ, ಬ್ರಾಹ್ಮಣ ಅರ್ಹತೆಗಳು ಪಡೆದ ವ್ಯಕ್ತಿಗಿಂತ ಮೇಲೆ ಅಂತ. ಸೊ ನಂತರ 11ನೇದು ನೈವಾತ್ಮನಃ ಪ್ರಭುರಯಂ ನಿಜ ಲಾಭ ಪೂರ್ಣೋ ನೈವಾತ್ಮನ ಪ್ರಭುರಯಂ ನಿಜಲಾಭಪೂರ್ಣೋ ಆನಂ ಜನಾದ ವಿದುಷ ಕರುಣೋ ವೃಣೀತೆ ಮಾನಂ ಜನಾರ್ದನಃ ಕರುಣೋ ವೃಣೀತೆ ಯಜ್ಜನೋ ಭಗವತೆ ವಿದಧೀತ ಮಾನಂ ಯಜ್ಞೋ ನೋ ಭಗವತೆ ವಿದಧೀತಮಾನಂ ಚಾತ್ಮನೆ ಪ್ರತಿಮುಖಸ್ಯ ಯಥಾ ಮುಖಶ್ರೀ. ತಚ್ಚಾತ್ಮನೇ ಪ್ರತಿಮೋಖಸ್ಯ ಯಥಾ ಮುಖಶ್ರೀ. ಇದು ಅನುವಾದ ಹೀಗಿದೆ. 11ನೇದು ಪರಮಾತ್ಮ ದೇವೋತ್ತಮ ಪರಮ ಪುರುಷ ಯಾವಾಗಲೂ ತನ್ನಲ್ಲಿ ಸಂಪೂರ್ಣವಾಗಿ ತೃಪ್ತನಾಗಿರುತ್ತಾನೆ. ಆದ್ದರಿಂದ ಅವನಿಗೆ ಏನನ್ನಾದರೂ ಅರ್ಪಿಸಿದಾಗ ಭಗವಂತನ ಕರುಣೆಯಿಂದ ಕಾಣಿಕೆಯು ಭಕ್ತನ ಪ್ರಯೋಜನಕ್ಕಾಗಿ. ಏಕೆಂದರೆ ಭಗವಂತನಿಗೆ ಯಾರ ಸೇವೆಯೂ ಅಗತ್ಯವಿಲ್ಲ. ಉದಾಹರಣೆಗೆ ಒಬ್ಬರ ಮುಖವನ್ನು ಅಲಂಕರಿಸಿದ್ದರೆ ಕನ್ನಡಿಯಲ್ಲಿ ಅವರ ಮುಖದ ಪ್ರತಿಬಿಂಬವನ್ನು ಸಹ ಅಲಂಕರಿಸಲಾಗಿದೆ ಎಂದು ಕಾಣಬಹುದು. ಸೊ ಪ್ರಹ್ಲಾದ ಮಹಾರಾಜರು ಹೇಳ್ತಾರೆ, ಸೊ ಈಗ ನಾನು ಪ್ರಾರ್ಥನೆ ಪಡ್ತಾ ಇದ್ದೀನಿ. ಸೊ ಆದರೆ ಭಗವಂತನಿಗೆ ಪ್ರಾರ್ಥನೆ ಮಾಡೋ ಅಗತ್ಯನೇ ಇಲ್ಲ. ಪ್ರಾರ್ಥನೆ ಮಾಡೋದು ಅಗತ್ಯ ಅಂದ್ರೆ ಅವನನ್ನು ತೃಪ್ತಿಪಡಿಸೋದೇ ಅದರಿಂದ ಆಗೋದು. ಯಾಕಂದ್ರೆ ಭಕ್ತಿ ಮಾರ್ಗದಲ್ಲಿ 9 ವಿಧಾನಗಳಿದೆ. ಶ್ರವಣ, ಕೀರ್ತನ, ಸ್ಮರಣ, ಅರ್ಚನಾ, ವಂದನ. 9 ರೀತಿಯಲ್ಲಿ ನಾವು ಕೃಷ್ಣನ ಸೇವೆ ಮಾಡ್ಬೋದು. ಈ ಸೇವೆ ಮಾಡೋದ್ರಿಂದ ಇದು ಕೃಷ್ಣನ ಬೆನಿಫಿಟೇ ಅಲ್ಲ ನಾವು ಮಾಡೋದು. ಕೃಷ್ಣನಿಗೇನೋ ನಾವು ಕೊಡ್ತಾ ಇದ್ದೀವಿ ಅಂತ. ಇದು ಆಕ್ಚುಲಿ ಇದು ನಮ್ಮ ಬೆನಿಫಿಟ್. ಹೇಳ್ತಾರೆ ಇದು ಕೃಷ್ಣನು ಆತ್ಮಾರಾಮ ಅಂದ್ರೆ ಅವನು ಸ್ವತಃ ಅವನು ತೃಪ್ತನಾಗಿದ್ದಾನೆ. ಯಾವಾಗ ಅವನಿಗೆ ಏನೋ ಹೊರಗಿಂದ ಏನೋ ಅವ್ನಿಗೆ ತೃಪ್ತಿ ಪಡಿಸ್ಬೇಕು. ಸೊ ನಮಗೆ ಬೇಕು, ನಮಗೆ ಹೊರಗಿಂದ ತೃಪ್ತಿ ಪಡೋದಕ್ಕೆ ನಮಗೆ ಜನರು ಬೇಕು, ಒಂದು ಸಂಬಂಧ ಬೇಕು, ನಮಗೆ ನಮ್ಮ ಆಪ್ತ ಮಿತ್ರರು ಬೇಕು, ಕುಟುಂಬದವರು ಬೇಕು. ಮತ್ತೆ ನಮಗೆ ಇದೆ ಏನೋ ಎಷ್ಟು ಕೊರತೆಗಳಿದೆ, ನಮಗೆ ಆಹಾರದ ಕೊರತೆ, ಆರ್ಥಿಕ ಕೊರತೆ, ಏನೇನೋ ಇದೆ, ನಮಗೆಲ್ಲ ಬೇಕು. ನಮ್ಗೆ ಕೃಷ್ಣನಿಗೆ ಏನ್ ಬೇಕಿದೆ? ಅವನು ಷಡೈಶ್ವರ್ಯ ಪೂರ್ಣ. ಅವನಿಗೆ ಎಲ್ಲ ಅವನಲ್ಲಿದೆ. ಸೊ ಅವನಿಗೆ ನಮ್ಮ ಭಕ್ತಿ ಸೇವೆ. ಸೊ ನಮಗೆ ಅವನು ಹೇಳ್ತಾ ಇದ್ದಾನೆ ಅಂದ್ರೆ, ಕೃಷ್ಣ ಸರ್ವಧರ್ಮ ಪರಿತ್ಯಜ್ಯ ನನಗೆ ಆಶ್ರಯಿಸಿ, ನನಗೆ ಶರಣಾಗಿ ಅಂತ ಹೇಳ್ತಾ ಇದ್ದಾರೆ. ನಮಗೇನು ಭಗವಂತನಿಗಲ್ಲಿ ಕಡಿಮೆ ಇದ್ದಾರೆ ಅಲ್ಲಿ ಸೇವೆಗೆ. ನಾವು ಹೇಳ್ತೀವಿ ಭಕ್ತರಿಗೆ, ಬನ್ನಿ ದಯವಿಟ್ಟು ನಮಗೆ ಸಹಾಯ ಮಾಡಿ, ನಮಗೆ ಇಲ್ಲಿ ಭಗವಂತನ ಸೇವೆಗೆ ಅಗತ್ಯ ಇದೆ, ಬನ್ನಿ. ಸೊ ನಮಗೆ ಅಗತ್ಯ ಇದೆ. ಸೊ ಭಗವಂತನಿಗೆ ಈ ರೀತಿ ಅವನಿಗೆ ಏನಾದ್ರು ವೈಕುಂಠದಲ್ಲೋ ಗೋಲೋಕದಲ್ಲೋ ಅವನಿಗೆ ಏನಾದ್ರು ಕಡಿಮೆ ಇದೆಯಾ? ಅವನಿಗೆ ಏನಾದ್ರು ಸೇವೆ ಮಾಡಕ್ಕೆ ಅವನಿಗೆ ವೇಟಿಂಗ್. ಎಲ್ಲ ಭಕ್ತರು ಅಲ್ಲಿ ಭಗವಂತನು ಅವಕಾಶ, ಅವನ ಭಕ್ತಿ ಸೇವೆಗೆ ಅವ್ರು ಕಾಯ್ತಾ ಇದ್ದಾರೆ. ಈ ಭೌತಿಕ ಜಗತ್ತಿನಲ್ಲೂ ಹಾಗೆ. ಇವಾಗ ನಮ್ಮ ಮಂದಿರಗಳು ಪ್ರಭುಪಾದ ಸ್ಥಾಪನೆ ಮಾಡೋದು ನೋಡ್ತೇವೆ ನಾವು. ಹಾಗೆ ಮಂದಿರಗಳು ಒಳ್ಳೆ ವ್ಯವಸ್ಥೆಯಲ್ಲಿದ್ದಾಗ, ಒಳ್ಳೆ ಆರೋಗ್ಯಕರ ಸ್ಥಿತಿಯಲ್ಲಿರೋ ಮಂದಿರಗಳು, ದೊಡ್ಡ ದೊಡ್ಡ ಮಂದಿರಗಳು ಎಷ್ಟು ಇದಿರುತ್ತೆ ಅಂದ್ರೆ ಅಲ್ಲಿ ಭಕ್ತರು ಕಾಯ್ತಾ ಇರ್ತಾರೆ. ಈಗ ನನಗೆ ಅವಕಾಶ ಸಿಕ್ಕಿದ್ರೆ, ನನಗೆ ಇವತ್ತು ಭಗವಂತನಿಗೆ ಇದು ನೈವೇದ್ಯ ಮಾಡಕ್ಕೆ ಅವಕಾಶ, ಚಾನ್ಸ್ ಸಿಕ್ಕಿದ್ರೆ, ಭಗವಂತ ಇವತ್ತು ನಾನು ಮಾಡ್ಬೇಕು. ಯಾಕಂದ್ರೆ ಅಷ್ಟು ಜನ ಅಲ್ಲಿ ವೇಟಿಂಗ್ ಇದ್ದಾರೆ, ಕ್ಯೂ ಅಲ್ಲಿ ಇದ್ದಾರೆ. ಇವತ್ತು ಭಗವಂತನಿಗೆ ನಾನು ಶೃಂಗಾರ ಮಾಡೋ ಅವಕಾಶ ಸಿಗ್ತಾರೆ, ಇವತ್ತು ಭಗವಂತನಿಗೆ ನಾನು ಆರತಿ ಮಾಡೋ ಅವಕಾಶ ಸಿಗ್ತಾರೆ, ಇಲ್ಲ ಇವತ್ತು ಭಗವಂತನ ಮಂದಿರದಲ್ಲಿ ನಾನು ಸ್ವಚ್ಛ ಮಾಡುವ ಅವಕಾಶ ಸಿಕ್ಕಿದ್ದಾರೆ. ಸೊ ಯಾಕಂದ್ರೆ ಭಗವಂತನು ಅನುಗ್ರಹದಿಂದ, ಕೃಪೆಯಿಂದ ಭಗವಂತನು ನಮಗೆ ಅರ್ಚಾಮೂರ್ತಿಯಾಗಿ ಅವತರಿಸ್ತಾನೆ. ಸೊ ಇಲ್ಲಿ ಕೂಡ ನಮಗೆ ಭಗವಂತನ ಅವಕಾಶ, ಅವನ ಸೇವೆ ಮಾಡಕ್ಕೆ ಇದು ಕೊಡ್ತಾನೆ. ಸೊ ನಾವು ನೋಡ್ತೇವೆ ಒಂದೊಂದ್ಸಲ
ತರ ಮಂದಿರಗಳಲ್ಲಿ ಮಾಯಾಪುರ ಎಲ್ಲ ಹೋದಾಗೆಲ್ಲ ನೀವು ಮೊದಲೇ ಹೇಳ್ಬೇಕು ಇದೆಲ್ಲ. ಸೊ ಒಳ್ಳೆ ವ್ಯವಸ್ಥೆ ಇದೆ, ಒಳ್ಳೆ ಅಷ್ಟು ರೀತಿಯಲ್ಲಿ ಭಗವಂತನ ಸೇವೆ ನಡೀತಾ ಇದೆ. ಭಗವಂತನಿಗೆ ಅಲ್ಲಿ ಏನು ಕೊರತೆ ಇಲ್ಲ. ಸೊ ಹೀಗೆ ವೈಕುಂಠ ಲೋಕ ಗೋಲೋಕದಲ್ಲಿ ಭಗವಂತನಿಗೆ ಕೊರತೆ ಇಲ್ಲ. ಅವನಿಗೆ ಸೇವೆ ಮಾಡೋದ್ರೆ ನಮಗೋಸ್ಕರ, ನಮ್ಮ ಒಳ್ಳೇದಕ್ಕೋಸ್ಕರ ನಾವು ಸೇವೆ ಮಾಡೋದು. ಸೊ ಹೀಗೆ ಇಲ್ಲಿ ಅವ್ರು ಹೇಳ್ತಾರೆ, ಇದರಿಂದ ಏನಾಗುತ್ತೆ, ಒಳ್ಳೆ ಉದಾಹರಣೆ ಕೊಡ್ತಾ ಇದ್ದಾರೆ. ಹೀಗೆ ನಾವು ಒಂದು ಕನ್ನಡಿ ಮುಂದೆ ಹೋಗಿ ನಾವೇನ್ ಮಾಡ್ತೇವೆ, ನಾವು ಕನ್ನಡಿ ಮುಂದೆ ಅಲಂಕಾರ ಮಾಡ್ಕೊಳ್ತೇವೆ. ಓ ಸರಿಯಾಗಿ ನಮ್ದೆಲ್ಲ ಇದು ಸರಿಯಾಗಿದೆಯಾ, ಅದು ಸರಿಯಾಗಿದೆ, ಇದು ಸರಿಯಾಗಿದೆ, ಕೂದಲು ಸರಿಯಾಗಿದೆಯಾ, ಇನ್ನೊಂದು ನಮ್ಮ ಏನೇನೋ ಆಭರಣಗಳಿದೆಲ್ಲ ಸರಿಯಾಗಿದೆ ಎಲ್ಲ ನೋಡ್ಕೊಳ್ತೇವೆ. ಸೊ ಇದು ಮಾಡಿದಾಗ ಏನಾಗುತ್ತೆ, ಅಲ್ಲಿ ಕನ್ನಡಿಯಲ್ಲಿರುವ ಪ್ರತಿಬಿಂಬ ಅದು ಕೂಡ ಅಲಂಕಾರವಾಗಿದೆ. ಸೊ ನಾವು ಅಲಂಕಾರ ಮಾಡ್ಕೊಳ್ಳೋದು ಎಲ್ಲಿಗೆ, ನಾವು ಅಲಂಕಾರ ಮಾಡ್ಕೊಳ್ಳೋದು ನಮಗೆ, ನಮ್ಮ ಮುಖಕ್ಕೋ ನಮ್ಮ ಇದಕ್ಕೋ. ಆದ್ರೆ ಅಲ್ಲಿ ಪ್ರತಿಬಿಂಬ ಕೂಡ ಆಟೋಮೆಟಿಕ್ ಆಗಿ ತುಂಬಾ ಸುಂದರವಾಗಿ ಕಾಣುತ್ತೆ ಪ್ರತಿಬಿಂಬ. ಸೊ ಹಾಗೆ ಇಲ್ಲಿ ಹೇಳ್ತಾ ಇರೋದು ಪ್ರಹ್ಲಾದ್ ಮಹಾರಾಜರು, ನಾವೆಲ್ಲರೂ ಜೀವಾತ್ಮರು, ನಾವು ಭಗವಂತನ ಅತಿ ಸೂಕ್ಷ್ಮವಾದ ಕಣಗಳು, ನಾವು ಭಗವಂತನ ಸೇವಕರು. ಭಗವಂತನ ತೃಪ್ತಿಪಡಿಸಿ ಅವನನ್ನು ಅದನ್ನ ನಾವು ತೃಪ್ತರ. ಯಸ್ಮಿನ್ ತುಷ್ಟೇ ಜಗತ್ ತುಷ್ಟಂ. ಸೊ ಭಗವಂತನನ್ನು ಹೀಗೆ ನಾವು ಸೇವೆ ಮಾಡೋದ್ರಿಂದ ಅದು ಅವನಿಗೆ ಲಾಭಕ್ಕಲ್ಲ, ಅದು ನಮ್ಮ ಲಾಭವೇ ಕೊನೆಗೆ. ಇದು ನಮ್ಮ ಸ್ವಾರ್ಥವೇ. ನತೇವಿದು ಸ್ವಾರ್ಥಗತಿ ವಿಷ್ಣು. ಇದು ನಮ್ಮ ಸ್ವಾರ್ಥ. ನಿಜವಾಗಿ ಕೃಷ್ಣನ ಸೇವೆ ಮಾಡ್ತಾ ಇದೀವಿ ನಾವು ಅಂದ್ರೆ, ಕೃಷ್ಣನಿಗೆ ನಾವು ನಾನಾ 9 ವಿಧದ ಸೇವೆ ಮಾಡೋದು ಅಂದ್ರೆ ಇದು ನಮಗೆ ನಾವು ಒಳ್ಳೇದು ಮಾಡ್ಕೊಳ್ತೇವೆ, ಇದು ನಮ್ಮ ಬೆನಿಫಿಟ್ ಇದು ಕೊನೆಗೆ. ಸೊ ಹಾಗಾಗಿ ನಾವು ಇದು ನಮ್ಮ ಕೃಷ್ಣ ಕನೆಕ್ಷನ್, ಭಗವಂತನ ನಮಗೆ ಇರೋ ನಿತ್ಯ ಕನೆಕ್ಷನ್. ಹೇಗೆ ಆ ಕನ್ನಡಿಯಲ್ಲಿರೋ ಪ್ರತಿಬಿಂಬ ಮತ್ತೆ ವ್ಯಕ್ತಿ ಬೇರೆ ಅಲ್ಲ, ಅದು ಅಷ್ಟು ಆಪ್ತವಾಗಿ ಇದೆ. ಅದು ಆಟೋಮೆಟಿಕ್ ಆಗಿ ನಾವು ಶೃಂಗಾರ ಮಾಡ್ಕೊಂಡಾಗೆ ಅಲ್ಲಿ ಪ್ರತಿಬಿಂಬ ಕೂಡ ಶೃಂಗಾರ ಆಗುತ್ತೆ. ಸೊ ಅದೇ ರೀತಿಯಲ್ಲಿ ನಾವು ಕೃಷ್ಣ ಸೇವೆ ಮಾಡ್ತಾ ಆಟೋಮೆಟಿಕಲಿ ನಮಗೂ ಕೂಡ ಅದು ನಮಗೆ ಭಗವಂತನಿಗೆ ತೃಪ್ತಿ ಆಗೋದಂತಲ್ಲ, ನಮಗೂ ನಾವು ತೃಪ್ತರಾಗ್ತೇವೆ, ನಾವು ಕೂಡ ಶೃಂಗಾರಗೊಳ್ತೇವೆ ಅದೇ ರೀತಿಯಲ್ಲಿ. ಭಗವಂತನ ಇದು ಮಾಡ್ತಾರೆ ಭಕ್ತರು, ಶೃಂಗಾರ ಮಾಡ್ತಾರೆ, ಬಹಳ ಚೆನ್ನಾಗಿ ಮಾಡ್ತಾರೆ. ಸೊ ಪ್ರಭುಪಾದರು ಹೇಳ್ತಾರೆ, ಈ ತರ ಪೂಜಾರಿ ಸೇವೆ ಮಾಡೋರು ಇದವರು ಹೇಳ್ತಾರೆ, ಭಗವಂತನು ಅದೇ ರೀತಿಯಲ್ಲಿ ಯೋಚನೆ ಮಾಡ್ತಾನೆ. ಸೊ ಇವರನ್ನು ಕೂಡ ಹೇಗೆ ಚೆನ್ನಾಗಿ ಆ ರೀತಿಯಲ್ಲಿ ಅಲಂಕರಿಸಬೇಕು. ಸೊ ಹಾಗೆ ಭಗವಂತನು ನಾವು ಸೇವೆ ಮಾಡೋರು ಕೂಡ ಭಗವಂತನು ಭಕ್ತರನ್ನು ಆ ರೀತಿಯಲ್ಲಿ ಮಾಡ್ತಾನೆ. ಇನ್ನ ಹೆಚ್ಚಾಗಿ 100 ಪಟ್ಟು 1000 ಪಟ್ಟು ಅವನು ಹೆಚ್ಚಾಗಿ ಅವನು ಪ್ರತಿಕ್ರಿಯೆ ಕೊಡ್ತಾನೆ ಭಗವಂತ. ಭಗವಂತನ ದಿವ್ಯ ಗುಣ ಅದು, ಭಗವಂತನ ದಿವ್ಯ ಅಸ್ತಿತ್ವ. ಓಕೆ 12. ತಸ್ಮಾದಹಂ ವಿಗತ ವಿಕ್ಲವ ಈಶ್ವರಸ್ಯ ತಸ್ಮಾದಹಂ ವಿಗತ ವಿಕ್ಲವ ಈಶ್ವರಸ್ಯ ಸರ್ವಾತ್ಮನ ಮಹಿ ಗೃಣಾಮಿ ಯಥಾ ಮನೀಷಂ ಸರ್ವಾತ್ಮನಾ ಮಹಿ ಗೃಣಾಮಿ ಯಥಾ ಮನೀಷಂ ನೀಚೋ ಜಯ ಗುಣ ವಿಸರ್ಗಮನು ಪ್ರವಿಷ್ಟಃ ನೀಚೋ ಜಯ ಗುಣ ವಿಸರ್ಗಮನು ಪ್ರವಿಷ್ಟ ಪೂಯೇತ ಏನ ಹಿ ಪುಮಾನ್ ಅನುವರ್ಣಿತೇನ ಪೂಯೇತೇನ ಹಿ ಪುಮಾನನುವರ್ಣಿತೇನ. ಸೊ ಈಗ ಪ್ರಹ್ಲಾದ್ ಮಹಾರಾಜರು ಹೇಳ್ತಾ ಇದ್ದಾರೆ, ಆದ್ದರಿಂದ ನಾನು ರಾಕ್ಷಸದ ಕುಟುಂಬದಲ್ಲಿ ಜನಿಸಿದ್ದರೂ ನನ್ನ ಬುದ್ಧಿಶಕ್ತಿ ಅನುಮತಿ ಆಗುವಷ್ಟು ಪೂರ್ಣ ಪ್ರಯತ್ನದಿಂದ ಭಗವಂತನಿಗೆ ಪ್ರಾರ್ಥನೆಗಳನ್ನು ಸಲ್ಲಿಸಬಹುದು ಎಂಬುದರಲ್ಲಿ ಸಂದೇಹವಿಲ್ಲ. ಅಜ್ಞಾನದಿಂದ ಭೌತಿಕ ಪ್ರಪಂಚವನ್ನು ಪ್ರವೇಶಿಸಲು ಒತ್ತಾಯಿಸಲ್ಪಟ್ಟ ಯಾರಾದರೂ ಭಗವಂತನಿಗೆ ಪ್ರಾರ್ಥನೆಗಳನ್ನು ಸಲ್ಲಿಸಿದರೆ ಮತ್ತು ಭಗವಂತನ ಮಹಿಮೆಗಳನ್ನು ಕೇಳಿದರೆ ಭೌತಿಕ ಜೀವನದಿಂದ ಶುದ್ಧರಾಗಬಹುದು. ಸೊ ಹೀಗೆ ಹೇಳ್ತಾ ಇದ್ದಾರೆ ಅವರು. ಸೊ ಹಾಗಾಗಿ ನಾನು ಭಗವಂತನನ್ನು ಪ್ರಾರ್ಥಿಸುತ್ತೇನೆ. ನಾನು ರಾಕ್ಷಸ ಕುಟುಂಬದಲ್ಲಿ ಹುಟ್ಟಿದ್ದೇನೆ, ಆದರೂ ಕೂಡ ಭಗವಂತನು ಬಹಳ ಕರುಣಾಮಯಿ. ಭಗವಂತನು ಅವನ ಪ್ರಾರ್ಥನೆ ಮಾಡೋದ್ರಿಂದ ನಮಗೆ ಒಳ್ಳೆಯದು, ಮತ್ತೆ ಭಗವಂತನು ತೃಪ್ತನಾಗ್ತಾನೆ. ಭಗವಂತನು ಅವನ ದಿವ್ಯ ಗುಣ, ಈ ರೀತಿ ಗಜೇಂದ್ರನ ಪ್ರಾರ್ಥನೆಗಳನ್ನು ತೃಪ್ತನಾದನು ಭಗವಂತ. ಮತ್ತೆ ಆ ನೀಚ ವರ್ಗದಲ್ಲಿ ಹುಟ್ಟು ಶಪಚ, ಅದರಿಂದಲೂ ಕೂಡ ಭಗವಂತನು ತೃಪ್ತಿ ಪಡ್ತಾನೆ. ಸೊ ಹಾಗೆ ಅದರಿಂದ ನಾನು ಕೂಡ ಒಂದು ಪ್ರೋತ್ಸಾಹ ತಗೊಂಡು ನಾನು ಕೂಡ ನನ್ನ ಹಸುರ ಕುಟುಂಬದಲ್ಲಿ ಹುಟ್ಟಿದ್ದೇನೆ, ಆದ್ರೂ ಕೂಡ ನಾನು ಕೂಡ ಪ್ರಾರ್ಥನೆ ಮಾಡ್ತೇನೆ. ನಾನು ಕೃಷ್ಣ ನರಸಿಂಹದೇವರನ್ನು ತೃಪ್ತಿಪಡಿಸೋ ಪ್ರಯತ್ನ ಮಾಡ್ತೇನೆ ಅಂತ ಪ್ರಹ್ಲಾದ್ ಮಹಾರಾಜರು ಹೇಳ್ತಾರೆ. ನಂತರ 13ನೇ ಶ್ಲೋಕ. ಆಮೇಲೆ ಅವ್ರು ಹೇಳಿದ್ರು ಅವರ ಎಷ್ಟು ಶಕ್ತಿಯಿಂದ ಇದೆ ಅವರ ಮನಸ್ಸು ಬುದ್ಧಿ, ಅದ್ರಲ್ಲಿ ನಾನು
ಕೃಷ್ಣನ ಕೊಟ್ಟಿರೋ ಬುದ್ಧಿಶಕ್ತಿ ಸಾಮರ್ಥ್ಯದಿಂದ ಪ್ರಯತ್ನ ಪಡ್ತೇನೆ ಅಂತ ಹೇಳ್ತಾರೆ. ಅದರಿಂದ ನಾನು ಅವರಿಗೆ ಪ್ರಾರ್ಥನೆಯನ್ನು ಸಲ್ಲಿಸ್ತೇನೆ. ಸರ್ವೇ ಹ್ಯಮಿ ವಿಧಿಕರಸ್ತವ ಸತ್ವಧಾಮ್ನೋ ಸತ್ವಧಾಮ್ನೋ ಬ್ರಹ್ಮಾದಯೋ ವಯಂ ಇವೇಶ ನ ಚೋದ್ವಿಜಂತಃ ಬ್ರಹ್ಮಾದಯೋ ಕ್ಷೇಮಾಯ ಭೂತಯ ಉತಾತ್ಮ ಸುಖಾಯ ಚಾಸ್ಯ ವಿಕ್ರೀಡಿತಂ ಭಗವತೋ ರುಚಿರಾವತಾರೈ. ಇದರ ಅನುವಾದ: ಓ ನನ್ನ ಪ್ರಭುವೇ, ಭಗವಾನ್ ಬ್ರಹ್ಮನ ನೇತೃತ್ವದ ಎಲ್ಲಾ ದೇವತೆಗಳು ನಿಮ್ಮ ಪ್ರಭುತ್ವದ ಪ್ರಾಮಾಣಿಕ ಸೇವಕರು. ಅವರು ಅಲೌಕಿಕ ಸ್ಥಾನದಲ್ಲಿದ್ದಾರೆ. ಆದ್ದರಿಂದ ಅವರು ನಮ್ಮಂತೆ ಅಂದ್ರೆ ನಾನು ಮತ್ತೆ ನನ್ನ ತಂದೆ ರಾಕ್ಷಸ ಹಿರಣ್ಯಕಶಿಪು ಅಲ್ಲ, ನಮ್ಮಂತಲ್ಲ ಅವರು. ಈ ಭಯಾನಕ ರೂಪದಲ್ಲಿ ನೀವು ಕಾಣಿಸಿಕೊಳ್ಳುವುದು ನಿಮ್ಮ ಸ್ವಂತ ಸಂತೋಷಕ್ಕಾಗಿ ನಿಮ್ಮ ಕಾಲಕ್ಷೇಪವಾಗಿದೆ. ಸೊ ನಿಮ್ಮ ಲೀಲೆ, ನಿಮ್ಮ ಸಂತೋಷಕ್ಕೋಸ್ಕರ ಲೀಲಾವತಾರ, ಭಗವಂತನ ಇಚ್ಛೆಯಿಂದ ಭಗವಂತನ ಬರೋದು. ಅಂತಹ ಅವತಾರವು ಯಾವಾಗಲೂ ವಿಶ್ವದ ರಕ್ಷಣೆ ಮತ್ತು ಸುಧಾರಣೆಗಾಗಿ ಉದ್ದೇಶಿಸಲಾಗಿದೆ. ಹೇಳ್ತಾ ಇದ್ದಾರೆ ಅವರು, ಎಲ್ಲ ದೇವತೆಗಳು ಕೂಡ ನಿಮ್ಮ ಪ್ರಾಮಾಣಿಕ ಸೇವಕರು. ಸೊ ಕೃಷ್ಣನೊಬ್ಬನೇ ಈಶ್ವರ, ಏಕಲೇ ಈಶ್ವರ ಕೃಷ್ಣ, ಆರಸಭ ಪ್ರತ್ಯಯ. ಸೊ ಎಲ್ಲರೂ, ಇನ್ನೆಲ್ಲ ದೇವತೆಗಳು ಕೂಡ, ಶಿವ ಬ್ರಹ್ಮ ಸೇರಿದಂತೆ ಸಕಲ ಇದಕ್ಕೆ ಅವರೆಲ್ಲ ಬಂದಿದ್ದಾರೆ. ಈಗ ಈ ಪ್ರಾರ್ಥನೆಗಳ ಮುಂಚೆ ಶಿವನು ಕೂಡ ಪ್ರಾರ್ಥಿಸಿದರು, ಆದರೆ ಅವರ ಪ್ರಾರ್ಥನೆ ಕೂಡ ದಿವ್ಯವಾದ ಪ್ರಾರ್ಥನೆನೇ. ಮಹಾದೇವ್ ಅವರು, ಬ್ರಹ್ಮರ ಪ್ರಾರ್ಥನೆ ಕೂಡ ದಿವ್ಯವಾದ ಪ್ರಾರ್ಥನೆ, ಅವರು ಕೂಡ ಲೌಕಿಕ ಪ್ರಾರ್ಥನೆಗಳಲ್ಲ. ಆದರೂ ಸಹ ಈ ಸನ್ನಿವೇಶದಲ್ಲಿ ಭಗವಂತನು ಅವರ ಪ್ರಾರ್ಥನೆಯಿಂದ ತೃಪ್ತಿ ಆಗ್ಲಿಲ್ಲ. ಸೊ ಆದ್ರೆ ಹೇಳ್ತಾ ಇರೋದವರು, ಅವರೆಲ್ಲರೂ ಕೂಡ ನಿನ್ನ ನಿತ್ಯ ಸೇವಕರೇ. ಸೊ ಕೃಷ್ಣ ನಾರಾಯಣ ಅವನೊಬ್ಬನೇ ಎಲ್ಲರ ಸಲಹುವನು, ಎಲ್ಲವನ್ನು ಪಾಲಿಸುವವನು. ಸೊ ಎಲ್ಲರೂ ಕೂಡ ಅವನಿಗೆ ಅಧೀನರಾಗಿದ್ದಾರೆ. ಶಿವ ಬ್ರಹ್ಮ ಕೂಡ ಅಧೀನರಾಗಿದ್ದಾರೆ. ಅಂತ ದೊಡ್ಡ ದೇವತೆಗಳು ಕೂಡ ಕೃಷ್ಣನ ನಿತ್ಯ ಸೇವಕರೇ. ಸೊ ಅವರು ಕೂಡ ಇನ್ನೊಂದು, ನಾವು ನಮ್ಮ ಇವತ್ತು ಅನ್ಕೊಂಡಿರೋ ಹಿಂದೂಯಿಸಂ ಏನಂದ್ರೆ, ಇಲ್ಲ ನೀವು ಯಾರನ್ನ ಬೇಕಾದ್ರೆ ಪೂಜಿಸ್ಬೋದು, ಎಲ್ಲ ಒಂದೇ. ಇಲ್ಲ, ಪ್ರಹ್ಲಾದ ಮಹಾರಾಜರು ಹೇಳ್ತಾ ಇಲ್ಲ, ಎಲ್ಲರೂ ಕೂಡ ಶಿವ ಬ್ರಹ್ಮ ಸೇರಿರುತ್ತೆ ಎಲ್ಲ ದೇವತೆಗಳು ಕೂಡ ಅವರು ನಾರಾಯಣ ಕೃಷ್ಣ ಸೇವಕರೇ. ಕೃಷ್ಣನೊಬ್ಬನೇ ಎಲ್ಲರ ಮಾಲೀಕ. ಭೋಕ್ತಾರಂ ಯಜ್ಞ ತಪಸ್ಸಾಂ ಸರ್ವಲೋಕ ಮಹೇಶ್ವರ. ಸರ್ವಲೋಕ ಮಹೇಶ್ವರ ಕೃಷ್ಣನೇ, ವಿಷ್ಣುವೇ. ಅಹಂ ಆದಿರ್ಹಿ ದೇವಾನಾಂ, ಎಲ್ಲ ದೇವತೆಗಳ ಆದಿ. ಅಹಂ ಸರ್ವಸ್ಯ ಪ್ರಭವೋ, ಎಲ್ಲರ ಮೂಲ. ಎಲ್ಲ ದೇವತೆಗಳು ಶಿವ ಬ್ರಹ್ಮ ಎಲ್ಲರೂ ಸೇರಿ ಕೂಡ ಕೃಷ್ಣನೇ ಮೂಲ. ಸೊ ಈ ಭಗವದ್ಗೀತೆ ಭಾಗವತ ನಮಗೆ ಸರಿಯಾದ ಇದು ಕೊಡುತ್ತೆ, ನೇರವಾಗಿ ನಮಗೆ ಇದು ಕೊಡುತ್ತೆ. ಇದು ಬೇರೆ ರೀತಿ, ಬೇರೆ ಇದ ತರ ಕನ್ಫ್ಯೂಷನ್ ಇಲ್ಲ. ಮತ್ತೆ ಆಚಾರ್ಯರು, ಈಗ ಪ್ರಹ್ಲಾದ್ ಮಹಾರಾಜರು ಶುದ್ಧ ಭಕ್ತರು, ಮಹಾಜನರು, ಸೊ ಇವರ ಮಾತುಗಳಿಂದ ನಮಗೆ ಸ್ಪಷ್ಟತೆ ಬರುತ್ತೆ. ಇಲ್ಲಾಂದ್ರೆ ನಾವು ಇವರ ಹಾಗೆ ಹೇಳ್ತಾರಪ್ಪ, ಈ ಸಂಸ್ಥೆಯವರು ಹಾಗೆ ಹೇಳ್ತಾರೆ, ಈ ಮಠದಲ್ಲಿ ಹೀಗೆ ಹೇಳ್ತಾರೆ, ಈ ಸಂತರು ಹೀಗೆ ಹೇಳ್ತಾರೆ, ಅವರು ಹೀಗೆ ಹೇಳ್ತಾರೆ. ಸೊ ಎಷ್ಟೆಷ್ಟೋ ನ್ಯೂಸ್ ಪೇಪರ್, ಇವಾಗ ಒಂದೊಂದು ನ್ಯೂಸ್ ಪೇಪರ್ ಅಲ್ಲಿ ಸಪೋಸ್ ಈ ತರ ಆಗ್ಬಿಟ್ರೆ ಪ್ರತಿನಿತ್ಯ ಒಂದು ನ್ಯೂಸ್ ಪೇಪರ್ ಬರುತ್ತೆ ನಮಗೆ. ಸೊ ನೀವು ಒಂದು ನ್ಯೂಸ್ ಪೇಪರ್ ಟೈಮ್ಸ್ ಆಫ್ ಇಂಡಿಯಾ ಹೋದ್ರೆ ಒಂದು ನ್ಯೂಸ್ ಇದೆ, ಅಲ್ಲಿ ಹೇಳ್ತಾರೆ ಇವರು ಗೆದ್ರು ಎಲೆಕ್ಷನ್, ಅಲ್ಲಿ ಇನ್ನೊಂದು ಹಿಂದೂ ಅಲ್ಲಿ ಹೋದ್ರೆ ಅಲ್ಲಿ ಇನ್ನೊಂದ್ ತರ ಹೇಳ್ತಾರೆ, ಮತ್ತೆ ಇನ್ನೊಂದು ಪ್ರಜಾವಾಣಿ ಅಲ್ಲಿ ಇನ್ನೊಂದು ರೀತಿಯಲ್ಲಿ ಹೇಳ್ತಾರೆ, ಅಲ್ಲಿ ಹೇಳ್ತಾರೆ. ಸೊ ಈ ತರ ಆಗ್ಬಿಟ್ರೆ ಏನಾಗ್ಬಿಡುತ್ತೆ, ದಿನಪತ್ರಿಕೆ ಇರೋದು ಸರಿಯಾದ ನಿಮ್ಗೆ ನ್ಯೂಸ್ ಕೊಡ್ಬೇಕು, ಎಲ್ಲರೂ ಅವರ ರೀತಿಯಲ್ಲಿ ಅವ್ರು ಪ್ರಿಂಟ್ ಮಾಡ್ಕೊಂಡು ಹೋಗಿ ಅವರವರು ಕೊಟ್ಬಿಟ್ರೆ ಹೇಗೆ, ಏನದು ಮಾಹಿತಿ. ಸೊ ಹೀಗೆ ನಡೀತಾ ಇದೆ ಆಧ್ಯಾತ್ಮಿಕತೆಯಲ್ಲಿ. ಈಗ ಎಲ್ಲರೂ ಕೂಡ ಅವ್ರ ಪುಸ್ತಕಗಳು ಅವರು ಮುದ್ರಣ ಮಾಡ್ಕೊಂಡು ಈ ಸಂಸ್ಥೆ ಆ ಸಂಸ್ಥೆ, ಈ ಬಾಬಾ ಈ ಯೋಗಿ ಅವರವರು ಏನೇನೋ ಹೇಳ್ತಾ ಇದಾರೆ. ಇಲ್ಲ, ನಾವ್ ಯಾರು ಕೇಳ್ಬೇಕಿಲ್ಲಿ? ಮಹಾಜನ ಏನಾಗತ್ತ ಸಪ್ಪಂತ ಪ್ರಹ್ಲಾದ ಮಹಾರಾಜ ಶುದ್ಧ ಭಕ್ತರು, ಇಂಥ ವ್ಯಕ್ತಿ ಏನ್ ಹೇಳ್ತಾರೆ ಅದರ ಅಭಿಪ್ರಾಯವನ್ನು ನಾವು ಕೇಳಿ. ಸೊ ಅವ್ರು ಹೇಳ್ತಾ ಇದಾರೆ, ಈಗ ಏನ್ ಹೇಳ್ತಾ ಇದಾರೆ, ಬ್ರಹ್ಮ ಶಿವ ಸೇರಿದಂತೆ ಎಲ್ಲರೂ ಕೂಡ ನಿನ್ನ ನಿತ್ಯ ಸೇವಕರು ಅಂತ ಹೇಳ್ತಾ ಇದ್ದಾರೆ. ನೀನು ಅವತರಿಸೋದು ಇದು ನಿನ್ನ ಲೀಲೆ, ನಿನ್ನ ಸಂತೋಷಕ್ಕಾಗಿ. ನೀನು ಅವತರಿಸುವ ಅಗತ್ಯ ಕೂಡ ಇಲ್ಲ. ಸೊ ನೀನು ಎಲ್ಲರ ವಿಶ್ವದ ರಕ್ಷಣೆಗೋಸ್ಕರ ಮತ್ತೆ ಸುಧಾರಣೆಗೋಸ್ಕರ ನೀನು ಅವತರಿಸಿದ್ದೀಯೇ. ಓಕೆ, ಸೊ ನಾನು ಇಲ್ಲಿಗೆ ನಿಲ್ಲಿಸ್ತೀನಿ ಅನ್ಸುತ್ತೆ. ನಾನು ಇದು ಒಂದೆರಡು ದಿವಸ ಕಂಟಿನ್ಯೂ ಮಾಡ್ಬೋದೇನೋ ಈ ಪ್ರಾರ್ಥನೆಗಳನ್ನ, ನನಗೆ ಅನ್ಸುತ್ತೆ ನಾಳೆ ನಾಳಿದ್ದು ಕೂಡ ಈ ಪ್ರಾರ್ಥನೆಗಳನ್ನೇ ಓದೋಣ ಅನ್ಸುತ್ತೆ ನಾವು. ಮಾಡಿ. ಓಕೆ ಪ್ರಭುಜಿ.
ಅಲ್ಲ ಮಾತಾಜಿ. ಸೊ ಇದನ್ನೇ ಚೆನ್ನಾಗಿದೆ. ಈ 9ನೇ ಅಧ್ಯಾಯ. ಹಾ, ಈ 9ನೇ ಅಧ್ಯಾಯ ಇದ್ದು ಇದು ಏಳನೇ ಸ್ಕಂದ. ನಾಳಿದ್ದು ಕೂಡ ಇದು ಇದನ್ನೇ ಓದಕ್ ಮಾಡಿ. ಸಂಜೆ ಅವ್ರು ತಗೊಳ್ತಾರೆ ಕ್ಲಾಸು. ನಮ್ಮ ಯಾರು ಪಾಂಡುರಂಗ ಪ್ರಭು ಅವ್ರ ಕ್ಲಾಸ್ ಇರುತ್ತೆ. ಸೊ ಎಲ್ಲ